poli 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 poya Posakurale 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 ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲ ಮತ ಮೋಕೆ ಎತ್ಕೊಂಡು ಹೊಸಕೊರಳದ ಇನಿತ ಸುದ್ದಿಗೊಂಚಲನ್ನು ಶುರು ಮಾಡ್ತಂದಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಶಿವ ಪಂಚಾಕ್ಷರಿ ಕೋಟಿ ಶಿವನಾಮ ಜಪಯಜ್ಞ ವಿಶೇಷ ಕಾರ್ಯಕ್ರಮ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನಡ್ ಕರಿ ಐತಾರದ್ದು ಶುರುವಾದ ಸೋಮವಾರ 2ನೇ ದಿನಕ್ಕೆ ಎತ್ತದಂಡು. 2 ದಿನಟ್ಟು ಸರಿಸುಮಾರು 5,000 ಹೆಚ್ಚ ಭಕ್ತ ಬಂಧುಗಳು ಶಿವನಾಮ ಜಪಯಜ್ಞಡು ಪಾಲು ಪಡೆದು ಸರಿಸುಮಾರು 7 ಲಕ್ಷದಾತ್ ಶಿವ ಪಂಚಾಕ್ಷರಿ ನಾಮನು ಪಠಿಸಾಯರು. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನಡ್ ಸಾರ್ವಜನಿಕ ಶಿವ ಪಂಚಾಕ್ಷರಿ ನಾಮ ಜಪಯಜ್ಞ ಸಮಿತಿದ ಮುತಾಲಿಕೆಡ್ ಐತಾರರ್ದು ಸುರುವಾಯಿನ ಶಿವ ಪಂಚಾಕ್ಷರಿ ನಾಮ ಜಪಯಜ್ಞ ಅಪೂರ್ವವಾಯಿನ ಅಪರೂಪದ ಕಾರ್ಯಕ್ರಮವಾದ ಶ್ರೀ ಕ್ಷೇತ್ರಡ್ ಮೂರ್ದು ಬತ್ತಂಡು. ಐತಾರರ್ದು ಬುಧವಾರ ಮುಟ್ಟ ಶಿವ ಪಂಚಾಕ್ಷರಿ ಕೋಟಿ ನಾಮ ಜಪಯಜ್ಞ ನಡಪೆರೆಯಿತದು. 2 ದಿನದ ನಾಮ ಜಪಯಜ್ಞಡ್ ದಾಖಲೆದ ಭಕ್ತ ಬಂಧುಲು ಪಾಲ್ಪಡೆನವು ವಿಶೇಷ. ಪ್ರತಿದಿನ ಕಾಂಡೆ ಶ್ರೀ ಸೋಮನಾಥನ ಸಾನ್ನಿಧ್ಯದ ಎದುರುಡು ಮಲ್ಲ ಬಿನ್ನಿರ್ನಕ್ಲು ತುಡರ್ ಬೆಳಗಾದ ನಾಮಜಪ ಯಜ್ಞಗೂ ಚಾಲನೆ ಕೊರ್ಪೇರು. ಅವಿರ್ದು ಬೊಕ್ಕ ಶ್ರೀ ಕ್ಷೇತ್ರದ ತಂತ್ರಿ ವರೇಣ್ಯರು ವೇದಮೂರ್ತಿ ಬ್ರಹ್ಮಶ್ರೀ ಉಚ್ಚಲತಾಯ ಪದ್ಮನಾಭ ತಂತ್ರಿಲೆನ ಮುತಾಲಿಕೆಡ್ ಶಿವ ಪಂಚಾಕ್ಷರಿ ಕೋಟಿ ನಾಮ ಜಪ ಯಜ್ಞ ಶುರುವಾಂಡು. ಮುನೀಂದ್ರ ದೇವಾರ್ಚಿತ ಶೇಖರಾಯ ಮುನೀಂದ್ರ ದೇವಾರ್ಚಿತ ಶೇಖರಾಯ ಚಂದ್ರಾರ್ಕ ವೈಶ್ವಾನರಲೋಚನಾಯ ಚಂದ್ರಾರ್ಕ ವೈಶ್ವಾನರಲೋಚನಾಯ ತಸ್ಮೈ ಬಕಾರಾಯ ನಮಃ ಶಿವಾಯ ತಸ್ಮೈ ಬಕಾರಾಯ ನಮಃ ಶಿವಾಯ ಯಜ್ಞ ಸ್ವರೂಪಾಯ ಜಟಾಧರಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಪ್ರತಿ ಹಂತಡು ಸರಿಸುಮಾರು 1250 ಭಕ್ತ ಬಂಧುಲು ಪಾಲ್ಪಡೆದು ನಾಮ ಜಪ ಯಜ್ಞ ನಡಪಾಯಿರು. ನಮಃ ಶಿವಾಯ 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 ನಮಃ ಶಿವಾಯ. ಐತಾರ ಒಟ್ಟು ಮೂಚಿ ಹಂತಡು ನಾಮ ಜಪ ಯಜ್ಞ ನಡೆತಂಡು. ಐತಾರಗ್ 25 ಲಕ್ಷ ಶಿವ ಪಂಚಾಕ್ಷರಿ ನಾಮ ಜಪ ಯಜ್ಞ ದಾಖಲೆಯಾಂಡು. ಸೋಮವಾರ ರಜಾ ದಿನಲ ಆಯ್ನ ಕಾರಣಡು ಐತಾರರ್ದುಲ ಹೆಚ್ಚಿನ ಸಂಖ್ಯೆಡು ಭಕ್ತ ಬಂಧುಲು ಪಾಲ್ಪಡೆದು ನಾಮ ಜಪ ಯಜ್ಞ ನಡಪಾಯಿರು. Namah Shivaya, Namah Shivaya, Namah Shivaya.
ಐತಾರ ಸುಮಾರು 3000 ಭಕ್ತ ಬಂಧುಲು ಪಾಲ್ಪಡೆದು ಸುಮಾರು 40 ಲಕ್ಷ ನಾಮ ಜಪ ಯಜ್ಞ ನಡಪಾಯಿನವು ದಾಖಲೆಯಾಂಡು. ಒಟ್ಟು 2 ದಿನಟ್ಟು ಸರಿಸುಮಾರು ಅಜ್ಪೆರ್ದು 7 ಲಕ್ಷದಾತು ನಾಮ ಜಪಯಜ್ಞ ನಡೆತಿನವು ಮಲ್ಲ ದಾಖಲೆಂದೇ ಪನುಲಿ. ಭಕ್ತ ಜನಸಾಗರನೆ ಶ್ರೀ ಸೋಮನಾಥ ದೇವಸ್ಥಾನಗ ಪರತು ಬರೊಂದಿತದು ಈ ಅಪರೂಪದ ನಾಮ ಜಪಯಜ್ಞಡು ಬಾರಿ ನಿಷ್ಠೆಡು ಉಮೇದುಡು ಪಾಲ್ಪಡೆ ಹೊಂದುಲ್ಲೇರು. ಶಿವಪಂಚಾಕ್ಷರಿ ಕೋಟಿ ನಾಮ ಜಪಯಜ್ಞ ಸಮಿತಿ ದಕ್ಲು ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಅರ್ಚಕ ಬಳಗದಕ್ಲು ಶ್ರೀ ಕ್ಷೇತ್ರದ ಸಿಬ್ಬಂದಿಲು ಕಾರ್ಯಕರ್ತ ಬಂಧುಲು ಪರಿಸರದ ಭಕ್ತ ಬಂಧುಲು ಕಾರ್ಯಕ್ರಮದ ಮುತಾಲಿಗಿಡಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಸಾರ್ವಜನಿಕ ಕೋಟಿ ಶಿವಪಂಚಾಕ್ಷರಿ ನಾಮ ಜಪಯಜ್ಞ ಸಮಿತಿದ ನಿರಡು ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನಡು ನಡೆತೊಂದು ಪುನಃ ಶಿವಪಂಚಾಕ್ಷರಿ ಕೋಟಿ ನಾಮ ಜಪಯಜ್ಞದ ಪೂರ್ವಭಾವಿಯಾದ ಪುದೆ ಕಾಣಿಕೆ ಮೆರವಣಿಗೆ ಸಮರ್ಪಣೆ ಕೋಟೆಕಾರ್ ಬೀರಿ ಶ್ರೀ ಸಿದ್ಧಿವಿನಾಯಕ ಮಂದಿರಾರ್ದು ಸೋಮೇಶ್ವರ ಕ್ಷೇತ್ರಕ್ಕೆ ಶನಿವಾರ ಬೈಯಾಡು ಬಾರಿ ಗರ್ದಡು ಭಕ್ತಿ ವಿಜೃಂಭಣೆ ನಡೆತನು. ಸಾರ್ವಜನಿಕ ಕೋಟಿ ಶಿವಪಂಚಾಕ್ಷರಿ ನಾಮ ಜಪಯಜ್ಞ ಸಮಿತಿ ನಿರಡು ಶ್ರೀ ಸೋಮೇಶ್ವರ ದೇವಸ್ಥಾನಡು ಶಿವಪಂಚಾಕ್ಷರಿ ಕೋಟಿ ನಾಮ ಜಪಯಜ್ಞ ಐತಾರರ್ದು ಶುರುವಾತನು. ಇದಕ್ಕೆ ಪೂರ್ವಭಾವಿಯಾದ ಪುದೆ ಕಾಣಿಕೆ ಮೆರವಣಿಗೆನು ಕೋಟೆಕಾರ್ ಬೀರಿ ಶ್ರೀ ಸಿದ್ಧಿವಿನಾಯಕ ಮಂದಿರರ್ದು ಶ್ರೀ ಸೋಮನಾಥ ಕ್ಷೇತ್ರ ಮುಟ್ಟ ಶನಿವಾರ ಬಯರ್ ನಡಪಾಯಿರು. ಉಳ್ಳಾಲ ಉಳಿಯ ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರದ ಧರ್ಮದರ್ಶಿಲು ಶ್ರೀ ದೇವಮೂಲ್ಯಣ್ಣರು ಬೊಕ್ಕ ಕ್ಷೇತ್ರದ ತಂತ್ರಿಲು ಬ್ರಹ್ಮಶ್ರೀ ವೇದಮೂರ್ತಿ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಲು ಪುದೆ ಕಾಣಿಕೆ ಮೆರವಣಿಗೆಗೂ ಚಾಲನೆ ಕೊರ್ದು ಆಶೀರ್ವಚನ ಕೊರಿಯರು. ಪರಮಪೂಜ್ಯ ತಂತ್ರಿವರ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಲು ದೀಪ ಪ್ರಜ್ವಲನೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ತಯಾರಿಕೊಂಡು ಬಂದದ್ದು ಆರಿದ ಭಕ್ತಿದ ವಿನಂತಿ ಬರ್ತದೆ. ಅಂತೆಯೇ ನಮ್ಮೊಟ್ಟಿಗೆ ಉಳಿಯ ಕ್ಷೇತ್ರದ ಧರ್ಮದರ್ಶಿಲು ಪೂಜ್ಯ ದೇವಮೂಲ್ಯರು ತಾವೆಲ್ಲ ಮೋಕೆರೆ ಸ್ವಾಗತ ಬರ್ತದೆ. ಬಂದಾಗನೇ ಮಾರ್ಕಂಡೆ ತನ್ನ ಆಯುಷ್ಯ ಅಲ್ಪಾಯುಷ್ಯಗೂ ತನ್ನ ದೀರ್ಘಾಯುಷ್ಯ ಅವರನ್ನಾಡ ಕೋಟಿ ಜಪಯಜ್ಞ ಮತ್ತೊಂದು ಈಶ್ವರನ ಒಲಿಪಾದ ಆ ಕೋಟಿ ಜಪ ದೀರ್ಘಾಯುಷ್ಯ ಪಡೆಯಲು ಬಂದ ನನಗೆ ಸುರಾನ್ನಡು ತಿಳಿದು ಬರ್ಕೊಂಡು ಅವೇ ಪ್ರಕಾರವಾಗಿ ನಮ್ಮ ಹೊರ ಕಾಣಿಕೆ ಕುರಿತು ಆ ಅನ್ನ ಪ್ರಸಾದ ಸ್ವೀಕಾರ ಬಂದಿದ್ದ ಯೋಗ ನನಗೂ ಕೂಡ ಬೈತೀನಿ ಅಂಕೇಂದ್ರ ನಮ್ಮ ಐದು ಹಾಲು ಪಡೆದು ಈ ಲೋಕ ಕಲ್ಯಾಣವಾದ ಮಂತ್ರಿನಂಚಿನ ಈ ಕೋಟಿ ಜಪ ಶಿವ ಪಂಚಾಕ್ಷರಿ ಮಂತ್ರಾಲ ಸಂಪೂರ್ಣ ಮಾತುಕತೆ ಯುವ ಪೀಳಿಗೆ ಕೂಡ ಇದು ಇಂಚಿನ ಪಂಚಿನ ಅರ್ಥ ಆಗುವುದರಿಂದ ಇಂಚಿನ ಯಜ್ಞ ಯಾಗಾದಿಲು ಕೂಡ ನಡೆದು ಬರ್ತದನೇ ಸಾಧ್ಯ ಅಂಜೇಂಡವರ ವೀಳ್ಯಾಂಡ್ ಮತ್ತು ಕೊಡ್ತಾಂಡು ಸೋಮನಾಥ ದೇವರಿಗೆ ಐನಾದ್ದು ಬೇಗ ಹೊರೆ ಕಾಣಿಕೆ ಓದಿ ಎತ್ತುನಂಚಿನ ಸಮಯ ಅಂತೆ ಮಾತ್ರ ಈ ಲೋಕ ಕಲ್ಯಾಣ ಮಂಚಿನ ಈ ಜಪಯಜ್ಞದ ಸಂಪೂರ್ಣ ಆವಿರ್ಭಾವ ತಿಕ್ಕಡು ಮಹಾದೇವಿಗಳ ಆ ಸೋಮನಾಥ ದೇವಿಯನ್ನ ಸಂಪೂರ್ಣ ಆಶೀರ್ವಾದ ತಿಕ್ಕಡು ಈ ಕೋಟಿ ಜಪಯಜ್ಞ ಮಂಚಿನ ಸಂಪೂರ್ಣ ಲೋಕ ಮಾತ್ರ ಧರ್ಮ ಮುಗಿದು ಬಂದು ಅಧರ್ಮ ಅಳಿಯುವ ಕಾವಡು ಅನ್ನೊಂದು ಈ ಭಾಷೆಗೆ ಸರ್ವಜನ ಸುಖಿನೋ ಭವಂತು. ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಮೊಕ್ತೇಸರರು ಗಿರಿಜಾತೆ ಭಂಡಾರಿ ಕಾವೂರು ಗುತ್ತು ಶ್ರೀ ಕ್ಷೇತ್ರ ಸೋಮೇಶ್ವರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಬಿ ರವೀಂದ್ರನಾಥ್ ರೈ, ಕೋಟಿ ಶಿವಪಂಚಾಕ್ಷರಿ ನಾಮ ಜಪಯಜ್ಞ ಸಮಿತಿಯ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಲಕ್ಷ ಬಿಲ್ವಾರ್ಚನೆ ಸಮಿತಿಯ ಅಧ್ಯಕ್ಷರು ದೀಪಕ್ ಪಿಲಾರ್, ಗಟ್ಟಿ ಸಮಾಜದ ನಾಯಕರು ಬೊಂಬಾಯಿ ಮನೆ ಹರಿಶ್ಚಂದ್ರ ಗಟ್ಟಿ, ಮಾಜಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ವಿಶ್ವನಾಥ್ ಗಟ್ಟಿವಗ್ಗ, ಚೀರುಂಬ ಭಗವತಿ ಕ್ಷೇತ್ರದ ಆಡಳಿತ ಮೊಕ್ತೇಸರರು ಸುರೇಶ್ ಭಟ್ನಗರ, ಶ್ರೀ ಕ್ಷೇತ್ರ ಕೊಂಡಾಣದ ಗುರಿಕಾರ್ಯರು ಮುತ್ತಣ್ಣ ಶೆಟ್ಟಿ, ಮಾತೃ ಸಮಿತಿ ಪ್ರಧಾನ ಸಂಚಾಲಕರು ದೇವಕ್ಕೆ ಆರ್ ಉಳ್ಳಾಲ್, ಪುಷ್ಪಾವತಿ ಕೃಷ್ಣಮೂಲ್ಯ, ಬಿಜೆಪಿ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ, ಉಪಾಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಕ್ಷೇತ್ರಾಧ್ಯಕ್ಷರು ಜಗದೀಶ್ ಆಳ್ವಕುವೆತ್ತಬೈಲ್, ಪದ್ಮನಾಭ ವರ್ಕಾಡಿ, ದೇವದಾಸ್ ಕೊಲ್ಯ, ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಭಾಸ್ಕರ್ ಗಟ್ಟಿ,
ಸುಂದರ್ ಉಳ್ಳಾಲ್, ಸದಾನಂದ ಬಂಗೇರ, ಕಿಶೋರ್ ಎಂ ಉಚ್ಚಿಲ, ಮಾಜಿ ಸದಸ್ಯರು ಸುಧಾಕರ್ ಭಂಡಾರಿ, ರಾಮದಾಸ್ ಸೋಮೇಶ್ವರ, ಅದಿತ್ ಕುಮಾರ್ ಶೆಟ್ಟಿ, ದಿನೇಶ್ ಪನಿಕರ್, ಗೋಪಾಲ್ ಕುತ್ತಾರ್, ನಾರಾಯಣ ಕೇಸಿ, ನಾರಾಯಣ್ ಬಿಎನ್, ದಯಾನಂದ್ ತೊಕ್ಕೋಟು, ಸಮಿತಿ ಪದಾಧಿಕಾರಿಗಳು ಸತೀಶ್ ದೀಪಂ, ಪರಮೇಶ್ವರ್ ಉಳ್ಳಾಲ್, ಕಿಶೋರ್ ಎಕ್ಕೂರು, ಆನಂದ ಶೆಟ್ಟಿ ಭಟ್ನಗರ, ರವಿಶಂಕರ್ ಸೋಮೇಶ್ವರ, ರಘು ಉಚ್ಚಿಲ್, ರಾಘವ ಆರ್ ಉಚ್ಚಿಲ್, ಅಶೋಕ್ ಕ್ಲಿಕ್, ಸುರೇಖಾ ಚಂದ್ರಹಾಸ್, ಚಂದ್ರಿಕಾ ರೈ ಪುದಕಾಣಿಕೆ ಮೆರವಣಿಗೆದ ಮುತಾಲಿಕಿಳಿದ್ದಾರೆ. ಕಾಣಿಕೆಯನ್ನು ಸೋಮನಾಥನ ಸಾನ್ನಿಧ್ಯಕ್ಕೆ ಸಲ್ಲಿಸಿದ್ದೇವೆ. ಆ ಸಾನ್ನಿಧ್ಯ ಸಲ್ಲಿಸಿದಲ್ಲಿ ಅವರ ಭಕ್ತಿ, ಅವರ ಶ್ರದ್ಧೆ ಯಾವುದೇ ರೀತಿಯ ಚ್ಯುತಿ ಬರದೆ, ವಿಜೃಂಭಣೆಯಿಂದ, ಯಾವುದೇ ಪ್ರಕೃತಿಯಿಂದ ಯಾವುದೇ ಅಕಾಲವಾಗಿ ಮಳೆ ಬರದೆ, ಹಾಗೂ ನಾವೇನು ಸಂಕಲ್ಪ ಮಾಡ್ತೇವೆ ಅಂದರೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಒಂದೇ ಸಂಕಲ್ಪ. ನಮಗೆಲ್ಲರಿಗೂ ಆತ್ಮವಿಶ್ವಾಸವನ್ನು ಕೊಡು, ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸಮಾಜವನ್ನು, ನಮ್ಮ ಭಾರತ ಮಣ್ಣನ್ನು ಎದುರಿಸಲು ಬರುವಂತಹ ಸವಾಲುಗಳನ್ನು ಎದುರಿಸಲು ನಮಗೆ ಆತ್ಮವಿಶ್ವಾಸವನ್ನು ಕೊಡುವಂಥ ಮೂಲಭೂತವಾದಂತಹ ಒಂದು ಸಂಕಲ್ಪದೊಂದಿಗೆ ಮಾಡುವಂತಹ ಈ ಒಂದು ಕೆಲಸಕ್ಕೆ ಸೋಮನಾಥನ ಸಂಪೂರ್ಣ ಅನುಗ್ರಹ ಇರಲಿ ಅಂತೇಳಿ ನಾವೆಲ್ಲರೂ ಇದ್ದುಕೊಂಡು ನಮ್ಮಡೆಯಲ್ಲಿ ಮಾಡುವಂತಹ ಪ್ರಾರ್ಥನೆ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರ್ಭಧ್ವಜಃ ಭದ್ರಂ ಕರುಣೈಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯತ್ರಾಃ ಸ್ಥಿರೈರಂಗೈಸ್ತುತ್ವಾಂಸಸ್ತನೂಭಿ ಅಕ್ಷೇಮದೇವಹಿತಂ ತಥಾಯುಃ ಸ್ವಸ್ತಿ ನ ಇಂದ್ರೋ ವೃತ್ತಶ್ರವಾ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು ಸರ್ವೇಭ್ಯೋ ದೇವೇಭ್ಯೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ, ಅನ್ಯಥಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ಮಾಂ ಮಹೇಶ್ವರ. ಸೋಮನಾಥನ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ. ರುದ್ರಹೋಮ, ಲಕ್ಷ ಬಿಲ್ವಾಚರಣೆ, ಮೂಡಪ್ಪ ಸೇವೆ, ಅಂಚನೆ ರುದ್ರಯಾಗ, ಅಂಚನೆ ಉತ್ಸವ, ಬಲಿ ಉತ್ಸವ ಒಂಜಿ ಜಾತ್ರೆ ಲೆಕ್ಕನೆ ಸೋಮನಾಥ ಕ್ಷೇತ್ರ ನಡಪೆರಂಡು. ಐಕೆ ಪೂರ್ವವಾದ ಒರ್ಮ ಮಾಗಣದ ಭಕ್ತರು ಇನ್ನೊಂಜಿ ಭಾರಿ ಪೊಲ್ಲದ ಹೊರೆ ಕಾಣಿಕೆಯನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಭಕ್ತಿಯಾನುಸಾರ, ಶಕ್ತಿಯಾನುಸಾರ ಒರ್ಮ ಮಾನದ ಶಿವಭಕ್ತರು ತನಕ ದೇವರಿಗೆ ಹೆಂಚಿನ ಸಮರ್ಪಣೆ ಅವನ್ಪುಣ ಒಂಜಿ ಇಂದುಂಡು. ಅವು ಅರಿಯಾವಡು, ತಾರೆಯಾವಡು, ಬೆಲ್ಲ ಅವಡು ಅವಡು ಹಂಚಿತನ ಪೂರ ಬಗೆ ತಂದೇನು ಇನಿ ನಂಗೆ ಈ ಹೊರಕಾಣಿಕೆ ಸಮರ್ಪಣೆ ಮಾಡ್ತಾರೆ. ಆಯ್ತಾ ಜವಾಬ್ದಾರಿ ತಂದಿನ ಹೊರಕಾಣಿ ಸಮಿತಿ ಅಧ್ಯಕ್ಷರಾಯನ ಅಜ್ಜಿ ಸೋಮೇಶ್ವರ, ರವಿಶಂಕರ್ ಸೋಮೇಶ್ವರ, ಸಮಿತಿ ಅಧ್ಯಕ್ಷರಾಯನ ಸಂತೋಷ್ ಕುಮಾರ್ ಶೆಟ್ಟಿ ಬೋಲಿಯಾರ್ ಬೊಕ್ಕ ಆಯ್ತು ಪೂರ ಪದಾಧಿಕಾರಿಗಳಿಗೆ ಎಂಕಲ್ನ ಸೋಮನಾಥ ವ್ಯವಸ್ಥಾಪನಾ ಸಮಿತಿ ಪರವಾದ ಹಾರ್ದಿಕ ಅಭಿನಂದನೆ. ನೆಕ್ಕ ಆಯ್ನ ಟೀಮು ಆ ನಿರಂತರವಾದ ಬೆನ್ಪುನಂಚಿನ 200-300 ಕಾರ್ಯಕರ್ತರು ಆಯ್ತ ಒಟ್ಟಿಗೆ ಅಪ್ಪೆನಕ್ಲು, ಯಾಗದಕ್ಲು, ಸಂಘ ಸಂಸ್ಥೆ ವಾ ರೀತಿ ಹಾಕ್ಲಿಕ್ಕೆ ಕೃತಜ್ಞತೆ ಪಡೋಣ ಗೊತ್ತಿಜ್ಜಿ. ನಾನು 4 ದಿನ ಯಾಗ ನಡಪೆರಂಡು, 5ನೇ ದಿನ ರುದ್ರ ಜಪ ನಡಪೆರಂಡು ಆಯ್ತ ಒಟ್ಟಿಗೆ ಎಲ್ಲ ಅಂಗಾರೆ ಮೂಡಪ್ಪ ಗಣಪತಿಯ ದೇವರಿಗೆ ಮೂಡಪ್ಪ ಸೇವೆ ಆರಂಡು ಹಿರಿಯಗಳು ಪನ್ಪೇರು 100 ವರ್ಷ ಅಂಡ್ ಮೂಡಪ್ಪ ಸೇವೆ ಒಂದೆ ಅಂದ ಈ ಪೊರ್ತಿಲ್ಲ ಕೂಡ್ದು ಬರ್ತೇನೆ ಅರ್ಥ ಅಂದ ಒಂಜಿ ಲೆಕ್ಕಾಚಾರ. ಎಲ್ಲಂಜಿ ನಡಪನಂಜಿನ ರಂಗ ಪೂಜೆದ ಬೊಕ್ಕ ಉತ್ಸವ, ಆ ಉತ್ಸವಕ್ಕೂ ಭಾರಿ ಮಲ್ಲ ಸಂಖ್ಯೆಯ ಭಕ್ತರು ಬರ್ಪೇರು. ಈ ಕಾರ್ಯಕ್ರಮ ಯಶಸ್ವಿ ಆಪನೊಂದು 2 ಲಕ್ಷಣ ದಾದ ಬಣ್ಣದ ಈತ್ ಮಲ್ಲ ಹೊರೆ ಕಾಣಿಕೆ ಒಂದು ಹೊರೆ ಕಾಣಿಕೆ ಒರಿಯರ್ದ ಆಪನತ್ತು ಈ ದೇವರಿನ ಆಶೀರ್ವಾದಗಳು ಈ ಒರಂಬ ಮಾಗಣದ ಭಕ್ತರು ಆಯ್ತು ಒಟ್ಟಿಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದ ಆ ಧಾರ್ಮಿಕ ದತ್ತಿ ಇಲಾಖೆದ ದೇವಸ್ಥಾನದಕ್ಕೆಲ್ಲ ನಂಗೆ ಭಾರಿ ಪ್ರೀತಿ
ಗಾಡಿ ಮಂತದ್ದು ಹೊರೆಕಾಣಿಕೆ ಕಡಪಡ್ದೇರು ಐಕ್ ವಿಶೇಷವಾದ ದೀಪಕನ್ನೇ ಪೋದು ಆ ವ್ಯವಸ್ಥೆ ಮಂತದನ್ನ ಅರೆಗಳ ಅಭಿನಂದನೆ ಕೊರೊಂದು ಇನಿ ಬೆನ್ಪುನಂಚಿನ ಮಾತಾ ಜವನಿಯರಿಗಳ ಅಭಿನಂದನೆ ಕೊರದು ನಿತ್ಯ ನಿರಂತರವಾದ ಬೆನಿಯರೆ ನಾನಲ್ಲ ಶಿವದೇವರ ಶಕ್ತಿ ಕೊರಡು ನಂಗೆ ಮಾತ ಶಿವದೇವರು ಈ 10,000 ಜನ ಯಾಗ ಕೊಳ್ಳುದು ಕೋಟಿ ನಾಮ ಜಪಾದ ಸೋಮೇಶ್ವರ ದೇವಸ್ಥಾನ ರಾಜ್ಯ ರಾಷ್ಟ್ರ ಮಟ್ಟದ ಗುರುತಿಸವರು ಬಂದು ಶಿವದೇವರ ನಮ್ಮ ಕೇಳಿ ಸುದ್ದಿಗೊಂಚಲಿಗೆ ಸ್ವಾಗತ. ದುಂಬದ ದಿನಕ್ಲೆಡು ಸಹಕಾರ ಆಂದೋಲನ ಜನಕ್ಲಿನ ಆಂದೋಲನ ಆವಡು ಪಂಡದು ಸಹಕಾರ ಸಚಿವರು KN ರಾಜಣ್ಣ ತೆರಿಪಾದಿರು 75ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2024 ಉದಿಪನ ಮಲ್ತದು ಆರು ಈ ಪಾತೆರ ಪಂಡೇರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ, ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನೇತೃತ್ವದ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್, ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟ, ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್, ಉಭಯ ಜಿಲ್ಲೆರದ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಪಟ್ಟಣ ಸಹಕಾರ ಬ್ಯಾಂಕುಲು, ಮಾತಾ ವಿಧದ ಸಹಕಾರ ಸಂಘಗಳು ಬೊಕ್ಕ ಸಹಕಾರ ಇಲಾಖೆದ ಒಟ್ಟು ಸೇರಿಗೆಡು 75ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2024 ಶನಿವಾರ ಕರಾವಳಿ ಉತ್ಸವ ಮೈದಾನದ ನಡಪಾಯಿರು. ಸಹಕಾರ ಸಚಿವರು KN ರಾಜಣ್ಣ ಅಖಿಲ ಭಾರತ ಸಹಕಾರ ಸಪ್ತಾಹನ ಉದಿಪನ ಮಲ್ತದ ದುಂಬದ ದಿನಕ್ಲೆಂಡು ಸಹಕಾರ ಆಂದೋಲನ ಜನಕ್ಲಿನ ಆಂದೋಲನ ಆವಡು ಸಹಕಾರಿ ಸಂಸ್ಥೆಲೆಡು ಜಾತ್ಯತೀತ ಬೊಕ್ಕ ಪಕ್ಷಾತೀತವಾದ ಜವಾಬ್ದಾರಿನ ನಿರ್ವಹಿಸಾವಡು ಪಕ್ಷ ಜಾತಿ ಆಧಾರದ ಸಹಕಾರಿ ಸಂಸ್ಥೆ ಕಾರ್ಯನಿರ್ವಹಿಸಾಯರ ಬಲ್ಲಿ ಪಂಡದು ತೆರಿಪಾಯಿರು. ಮಾನ್ಯ ಸಭಾಧ್ಯಕ್ಷರು ಹೇಳಿದ ಹಾಗೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ ಸುಮಾರು 33 ಕೋಟಿ ಜನಸಂಖ್ಯೆ. ಅಂದಿನ ದಿನಮಾನಗಳಲ್ಲಿ ನಮಗೆ ಆಹಾರದ ಸಮಸ್ಯೆ ಮತ್ತು ಹೊರದೇಶಗಳಿಂದ ಆಮದು ಮಾಡತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದು, ಇವತ್ತು ನಮ್ಮ ದೇಶದ ಜನಸಂಖ್ಯೆ ಸುಮಾರು 140 ಕೋಟಿಗೂ ಮೀರಿದ್ದರೂ ಕೂಡ ನಮ್ಮ ದೇಶದಲ್ಲಿ ಆಹಾರದ ಸಮಸ್ಯೆ ಇಲ್ಲ ಅಂತಕ್ಕಂಥ ಭಾವನೆಯನ್ನು ನಾವೇನು ಇಟ್ಕೊಂಡಿದ್ದೇವೆ, ಈ ಒಂದು ಸಮಸ್ಯೆಯನ್ನು ನೀಗ್ತಕ್ಕಂಥದ್ದಕ್ಕೆ ನಮ್ಮ ಸಹಕಾರಿಗಳ ಹೆಚ್ಚಿನ ಕೊಡುಗೆ ಇದೆ ಅಂತಕ್ಕಂಥದ್ದನ್ನು ನಾವು ಧೈರ್ಯವಾಗಿ ಹೇಳ್ತಕ್ಕಂಥ ಒಂದು ಸುಸಂದರ್ಭ ಅಂತೇಳಿ ನಾನು ಭಾವಿಸ್ತೇನೆ. ವಿಧಾನಸಭಾ ಅಧ್ಯಕ್ಷರು UT ಖಾದರ್ ಪಾತಿರಂದು ಸ್ವಾತಂತ್ರ್ಯ ತಿಕ್ಕಿನ ಪಗ 33 ಕೋಟಿ ಜನಸಂಖ್ಯೆ ಇತ್ತಿನ ದೇಶಡ್ ಒಂಜು ಪೂರ್ತದ ವನಸಗು ಬಂಗ ಬರುಡಾಯಿನ ಪರಿಸ್ಥಿತಿ ಇತ್ತಂಡು ಇನಿ 140 ಕೋಟಿ ಜನಕ್ಲೆಗು ಮೂಜು ಪೂರ್ತದ ಆಹಾರನ್ ಕೊರ್ದು ವಿಶ್ವಗು ರಫ್ತು ಮಲ್ಪನ ಸಾಮರ್ಥ್ಯ ನಮಕುಂಡು ಪಂಡಾಂಡ ಐಕ ಕಾರಣ ಸಹಕಾರ ಕ್ಷೇತ್ರ. ಜನಾರ್ದನ ಪೂಚಾರ್ಲಿನ ಮಾದರಿಡು ಸಹಕಾರಿ ಕ್ಷೇತ್ರದ ಮೂಲಕಲ ಸಾಲ ಮೇಳ ನಡಪೋಡು ಕರಾವಳಿ ಭಾಗದ ಹೈನುಗಾರರಿಗೆ ಕೊರ್ಪನ ಪ್ರೋತ್ಸಾಹಧನನ ಬಾಕಿದ ಜಿಲ್ಲೆಲಿರ್ದಿಲ್ಲ 10-20% ಹೆಚ್ಚ ಮಲ್ಪೋಡು ಪಂಡ ತೆರಿಪಾಯಿರು. ಬಹುಶಃ ನಾವಿವತ್ತು ಸೇರಿ 21 ವರ್ಷದಲ್ಲಿ ಸಹಕಾರಿ ಕ್ಷೇತ್ರ ಯಾವ ರೀತಿ ಬಂದಿತ್ತು ಇದನ್ನು ಅವತ್ತು ಪ್ರಾರಂಭ ಮಾಡಿ ಇವತ್ತು ತನಕ ಮುಂದುವರಿಸಿಕೊಂಡು ಬಂದಂತ ಅವತ್ತಿದಕ್ಕೆ ತನ್ನ ವಿಶೇಷವಾದ ಆ ಪ್ರಯತ್ನ ಮತ್ತು ಪಣವನ್ನು ತೊಟ್ಟುಕೊಂಡು ಅದನ್ನು ಮುಂದುವರಿಸಿಕೊಂಡು ಬಂದಂತ ಎಲ್ಲರೂ ಮತ್ತು ಈಗಿರುವಂಥ ಅಧ್ಯಕ್ಷ ಸದಸ್ಯರು ನಿಮ್ಮ ಕಾರ್ಯವನ್ನು ಹಿರಿಯರೆಲ್ಲ ಸ್ಮರಿಸಿಕೊಂಡು ನಿಮ್ಮೆಲ್ಲ ಕಾರ್ಯವನ್ನು ಶ್ಲಾಘಿಸಲಿಕ್ಕೆ ನಾನು ಇವತ್ತು ಬಯಸ್ತೇವೆ. ಈ ದೇಶದ ಅಭಿವೃದ್ಧಿ ಮತ್ತು ಸಮಾಜದ ಅಭಿವೃದ್ಧಿಗೆ ಮತ್ತು ಪ್ರತಿಯೊಬ್ಬರು ಅದು ಕೂಡ ಗ್ರಾಮೀಣ ಮಟ್ಟದಲ್ಲಿ ಜೀವನ ಮಾಡುವಂಥ ರೈತರಿರಲಿ, ಹೈನುಗಾರಿಕೆಗೆ ಸಂಬಂಧಪಟ್ಟಾಗೆ ತಮ್ಮ ಜೀವನ ಮಾಡಿದ ಜನಸಾಮಾನ್ಯರಿರಲಿ, ಹತ್ತು ಮಹಿಳಾ ಸಂಘ ಸಂಸ್ಥೆಗಳು ಇವತ್ತು ಬಹುಶಃ ಸ್ವಾಭಿಮಾನ ಮತ್ತು ಬದುಕು ಕಾಣಲಿಕ್ಕೆ ಸಹಕಾರಿ ಕ್ಷೇತ್ರ ಮತ್ತು ಸಹಕಾರಿ ತತ್ವ ಅದರದ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಸಹಕಾರಿ ಕ್ಷೇತ್ರ ಸಂಬಂಧಪಟ್ಟಾಗೆ ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆಂತ ಕೂಡ ನೀವು ನನಗಿಂತ ಜಾಸ್ತಿ ಸಹಕಾರಿ ಕ್ಷೇತ್ರ ದುಡಿದವರು, ನನಗಿಂತ ಜಾಸ್ತಿ ಇದರ ಬಗ್ಗೆ ಎಲ್ಲ ವಿಚಾರ ಇವತ್ತು ಗೊತ್ತಿದೆ. ಆದ ಕಾರಣ ನಾನು ಬಹುಶಃ ಒಬ್ಬ ಸೋದರನಾಗಿ ಹೇಳಲಿಕ್ಕೆ ಬಯಸಿಷ್ಟೇ, ಬಹಳಷ್ಟು ಹಿರಿಯರು ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಹಿರಿಯರು ಬಹಳಷ್ಟು ಅವರ ಕೊಡುಗೆ, ಶ್ರಮ, ತ್ಯಾಗವನ್ನು ಬಲಿದಾನ ತ್ಯಾಗವನ್ನು ಕೊಟ್ಟು, ಸಮಯದ ತ್ಯಾಗವನ್ನು ಕೊಟ್ಟು ಸಹಕಾರಿ ಕ್ಷೇತ್ರ ಬೆಳಗಲಿಕ್ಕೆ ಅದರ ವಿಶೇಷವಾದ ಒಂದು ಕಠಿಣವಾದ ಶ್ರಮ ಮತ್ತು ಪ್ರಾಮಾಣಿಕ ಕೆಲಸವನ್ನು ನಿರ್ವಹಿಸಿದ್ದಾರೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ SCDCC ಬ್ಯಾಂಕ್ ಅಧ್ಯಕ್ಷರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಗುರ್ಕಾರ್ಮನ ವಹಿಸಿದ್ದು ಸಹಕಾರಿ ಕ್ಷೇತ್ರ ಪೊಂಜೋಲಿನ ಅಭೂತಪೂರ್ವ ಬೆಂಬಲ ಬೊಕ್ಕ ಸಹಕಾರದ ನಡತುಂದುಂಡು ಹಳ್ಳಿಲೆಡ್ಲ ಪೊಂಜೋಲು ಸ್ವಾವಲಂಬಿ ಜೀವನ ಸಾಗಿಸಾವುದುಲ್ಲೆರು ಮೊಕ್ಲೆನ ಶ್ರಮರ್ದ ಸಹಕಾರಿ ಕ್ಷೇತ್ರ ಶ್ರೀಮಂತ ಆತಲು 2025 ಫೆಬ್ರವರಿ 24 ತಾನಿ
ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪನೆಯಾದ 25 ವರ್ಷ ಪೂರ್ತಿಯಾಯಿರುತ್ತದೆ. ಈ ಕಾರ್ಯಕ್ರಮದ ಆಚರಣೆಗೆ ಮಾತೆರಲ ಸಹಕಾರದ ಅಗತ್ಯ ಉಂಟು ಮಾಡಿ ತೆರಪಾಯಿರು. ನೀವು ಕೊಟ್ಟ ಸಹಕಾರ ಇವತ್ತಿನ ಒಂದು ಈ ಸಹಕಾರಿ ಸಪ್ತಾಹ ಹಾಗೂ ಆ ಮೆರವಣಿಗೆಯನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ನಾನು ನಿಮ್ಗೆಲ್ಲರಿಗೂ ಒಂದು ವೈಯಕ್ತಿಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನೀವು ನನ್ನ ಗೌರವವನ್ನು ಉಳಿಸಿಕೊಟ್ಟಿದ್ದೀರಿ, ರಾಜ್ಯದಲ್ಲೇ ನಿಮ್ಮ ಹೆಸರನ್ನು ಮಾಡಿಕೊಟ್ಟಿದ್ದೀರಿ. ಇನ್ನು ಮುಂದೆ ನನ್ನ ಜೊತೆ ನೀವು ಇರಬೇಕು ಅಂತ ಹೇಳ್ತಾ ಫೆಬ್ರವರಿ 24ನೇ ತಾರೀಕಿಗೆ ನಮ್ಮ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಹುಟ್ಟಿ 25 ವರ್ಷ ಆಗ್ತದೆ. ಚಾರಿತ್ರಿಕವಾಗಿ 6 ವರ್ಷಗಳ ಹಿಂದೆ ನಾವು ಮಂಗಳೂರಿನಲ್ಲಿ ಏನು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದಕ್ಕಿಂತ ಮಿಗಿಲಾಗಿ ಒಂದು ಕಾರ್ಯಕ್ರಮವನ್ನು ನೀವು ಮಾಡಬೇಕು. ನಾನು ಹೆಸರಿಗೆ ಮಾತ್ರ ನೀವು ಮಾಡಿಕೊಟ್ರೆ ಅದು ರಾಜ್ಯದಲ್ಲೆಲ್ಲ ಒಂದು ರಾಷ್ಟ್ರದಲ್ಲಿ ಹೆಸರಾಗಿ ಉಳಿಯುತ್ತದೆ. ನಾವು ಯಾರಿಂದಲೇ 1 ರೂಪಾಯಿ ಡೊನೇಷನ್ ಇವತ್ತಿನವರೆಗೆ ಟ್ರಸ್ಟಿಗೆ ತಗೊಳ್ಳಿಲ್ಲ. ಯಾವುದೇ ಬಡ್ಡಿ ಚಕ್ರ ಬಡ್ಡಿ ವಿಧಿಸಲಿಲ್ಲ. 6ನೇ ಸಲ ನಿಮಗೆ ಸಮವಸ್ತ್ರವನ್ನು ನೀಡ್ತಾ ಇದ್ದೇವೆ. ನೀವು ಲಕ್ಷಾಂತರ ಮಂದಿ ಆ ಸಮವಸ್ತ್ರದಲ್ಲಿ ಬಂದು ಆ ಸಭೆಯನ್ನು ತಂದಗಾಣಿಸ್ಕೊಡ್ಬೇಕಂತ ಇಷ್ಟೇ ಕೇಳ್ತೇನೆ. ಎಲ್ಲ ಸಹಕಾರಿಗಳಲ್ಲಿ ನಾನು ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಹಿರಿಯರಿಂದ ಆಶೀರ್ವಾದ ಬೇಡ್ತೇನೆ, ಕಿರಿಯರ ಸಹಕಾರ ಬೇಡಿಕೊಂಡು ಈ ಕುರಿತು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ರಿಗೆ ಮಾನಾದಿಗೆ ಮಲ್ತೇರು. ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್, ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷರು ಶಾಸಕರು ಜಿಟಿ ದೇವೇಗೌಡ ಕಾರ್ಯಕ್ರಮದ ಪಾಲ್ಪಡೆದು ಪಾತೇರಿಯರು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ವೈ, ಯಶ್ಪಾಲ್ ಸುವರ್ಣ, ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್, ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರು ಕೆಪಿ ಸುಚರಿತ ಶೆಟ್ಟಿ, ಮೂಡಾ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರು ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರು ಬಿ ಜಯಕರ್ ಶೆಟ್ಟಿ ಇಂದ್ರಾಳಿ, ಎಸ್ಸಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರು ವಿನಯ್ ಕುಮಾರ್ ಸೂರಿಂಜೆ, ಸಹಕಾರ ಸಂಘದ ಅಪಾರ ಉಪನಿಬಂಧಕರು ಕೆಎಸ್ ನವೀನ್, ಎಚ್ ಬಾಲಶೇಖರ್, ಸಹಕಾರ ಮಾರಾಟ ಮಹಾಮಂಡಲದ ವ್ಯವಸ್ಥಾಪಕ ನಿರ್ದೇಶಕರು ಗುರುಸ್ವಾಮಿ, ಮೈಸೂರು ಪ್ರಾಂತ ಸಹಕಾರ ಸಂಘದ ಜಂಟಿ ನಿಬಂಧಕರು ಪ್ರಸಾದ್ ರೆಡ್ಡಿ ಪಿ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಸಂಘದ ಉಪನಿಬಂಧಕರು ರಮೇಶ್ ಎಚ್ಎನ್, ಉಡುಪಿ ಉಪನಿಬಂಧಕಿ ಲಾವಣ್ಯ ಕೆಆರ್, ಎಸ್ಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಭಾಸ್ಕರ್ ಎಸ್ ಕೋಟ್ಯಾನ್, ಶಶಿಕುಮಾರ್ ರೈ ಬಾಲ್ಯೊಟ್ಟು, ರಾಜು ಪೂಜಾರಿ, ಮಹೇಶ್ ಹೆಗ್ಡೆ, ಅಶೋಕ್ ಕುಮಾರ್ ಶೆಟ್ಟಿ, ಎಸ್ಬಿ ಜಯರಾಮ್ ರೈ, ಮೋನಪ್ಪ ಶೆಟ್ಟಿ ಎಕ್ಕಾರ್, ಕೆ ಹರಿಶ್ಚಂದ್ರ, ಕೆ ಜಯರಾಜ್ ಬಿರೈ, ರಾಜೇಶ್ ರಾವ್, ಎಸ್ಎನ್ ಮನ್ಮತ, ಸಿಇಒ ಕೆ ಗೋಪಾಲಕೃಷ್ಣ ಭಟ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಮಹಾಮಂಡಲದ ನಿರ್ದೇಶಕರು ಐಕಳ ಬಾಬಾ ದೇವಿ ಪ್ರಸಾದ್ ಶೆಟ್ಟಿ ಸಭೆ ನೆತ್ಕೊಂಡರು. ಬಾಲಕೃಷ್ಣ ಸಭೆ ಸ್ತಾರಿಕೆ ಮಲ್ತೇರು. ಎಸ್ಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಟಿಜಿ ರಾಜಾರಾಮ್ ಭಟ್ ಸೊಲ್ಮೆ ಸಂದಾಯರು. ಕಾರ್ಯಕ್ರಮದ ದುಂಬತ್ತಾದ ಎಸ್ಸಿಡಿಸಿಸಿ ಬ್ಯಾಂಕ್ ಕೈತಲರ್ದು ಕರಾವಳಿ ಉತ್ಸವ ಮೈದಾನ ಮುಟ್ಟ ಸಹಕಾರ ಜಾಥಾ ನಡೆತಡು. ಸಮಾವೇಶಡು ನಂದಿನಿದ ಪ್ರೀಮಿಯಂ ಪ್ರೋಬಯಾಟಿಕ್ ಮೊಸರು ಮಾರುಕಟ್ಟೆಗೂ ಬಿಡುಗಡೆಯಾಂಡು. ಉತ್ತಮ ಸಹಕಾರ ಸಂಘ ಶತಮಾನೋತ್ಸವ ಪೂರೈಸಾಯಿನ ಸಹಕಾರ ಸಂಘ ಉತ್ತಮ ಸ್ವಸಹಾಯ ಸಂಘಲಿಗೂ ಪ್ರಶಸ್ತಿ ಬೊಕ್ಕ ಕೆಲವು ಸಾಧಕರಿಗೂ ಸಹಕಾರ ಮಾಣಿಕ್ಯ ಪ್ರಶಸ್ತಿ 2024 ಕುರಿತು ಗೌರವಿಸಾಯಿರು. ಸೇವನೆಯಿಂದ ಉತ್ತಮ ಜೀರ್ಣಕ್ರಿಯೆ, ರೋಗ ನಿರೋಧಕ ಶಕ್ತಿ ಸುಧಾರಣೆ, ಪ್ರೀಮಿಯಂ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಪ್ರತಿಷ್ಠಿತ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಆರೋಗ್ಯಪೂರ್ಣವಾದಂಥ ಪ್ರೀಮಿಯಂ ಪ್ರೋಬಯಾಟಿಕ್ ಮೊಸರು ವಿಶೇಷವಾಗಿ ಮದುವೆ ಇನ್ನಿತರ ಉತ್ಸವಗಳಲ್ಲಿ ಮನೆಯ ಬೇರೆ ಬೇರೆ ಒಳ್ಳೊಳ್ಳೆಯ ಕಾರ್ಯಕ್ರಮಗಳಲ್ಲಿ ಇದು 2024 ಪ್ರಶಸ್ತಿಯನ್ನ ಸ್ವೀಕಾರ ಮಾಡಬೇಕು. ಕರ್ನಾಟಕ ಘನ ಸರ್ಕಾರದ ಸಹಕಾರ ಸಚಿವರಾಗಿರುವ ಸನ್ಮಾನ್ಯ ಕೆಎನ್ ರಾಜಣ್ಣ ಇವರು ಸಹಕಾರ ಮಾಣಿಕ್ಯ 2024 ಪ್ರಶಸ್ತಿಯನ್ನ ಶ್ರೀರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಅಧ್ಯಕ್ಷರಾಗಿರುವ
ಜಯರಾಜ್ ರೈ ಬಿ ಇವರಿಗೆ ನೀಡಿ ಅಭಿನಂದಿಸಬೇಕು. ಎಲ್ಲ 3 ಸಂಘಗಳಿಗೂ ಕೂಡ ಎಲ್ಲ ಸಹಕಾರಿ ಬಂಧುಗಳ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಿ ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸುದ್ದಿಗೊಂಚಲಿಗೆ ಸ್ವಾಗತ. ಕರ್ನಾಟಕ ಸುವರ್ಣ ಸಂಭ್ರಮ ಪ್ರಶಸ್ತಿನ ಪಡೆಯಿನ ಕೊಡುಗೈ ದಾನಿ ಉದ್ಯಮಿ ಕನ್ಯಾನ ಸದಾಶಿವ ಕೆ ಶೆಟ್ಟರಿಗೆ ಯಕ್ಷಧ್ರುವ ಪಾಟ್ಲ ಫೌಂಡೇಶನ್ ವತಿರ್ದು ಬಾರಿಮಲ್ಲ ಅಭಿನಂದನೆ ವಿಶೇಷ ರೀತಿಡು ಕುಡ್ಲಪುರ ಭವನ ನಡೆತನು. ಕರ್ನಾಟಕ ಸುವರ್ಣ ಸಂಭ್ರಮ ಪ್ರಶಸ್ತಿ ಪುರಸ್ಕೃತ ಕನ್ಯಾನ ಸದಾಶಿವ ಕೆ ಶೆಟ್ಟರಿಗೆ ಯಕ್ಷಧ್ರುವ ಪಾಟ್ಲ ಫೌಂಡೇಶನ್ ಟ್ರಸ್ಟ್ ವತಿರ್ದು ಗೌರವ ಅಭಿನಂದನೆ ಕುದ್ಮುಲ್ ರಂಗರಾವ್ ಪುರಭವನಡು ಶನಿವಾರ ನಡೆಪಾಯಿರು. ಮಾನಾದಿಗೆದ ಪೇಟ ಶಾಲು ಸ್ಮರಣಿಕೆ ತೈಲ ಚಿತ್ರಲೆನ್ ಉಲಪಡೆಯಿನ ವಸ್ತುಲೆನು ಪಲ್ಲಕಿಡು ಕಂತೀರು. ಒಟ್ಟಿಗೆ ಗೆಂದಾಳೆ ಬೊಂಡ ಬಜ್ಜೈದ ಗೋನೆ ತರಕಾರಿ ಫಲವಸ್ತು ಅರಿ ಅರಿತಮೊಡಿ ಪಿಂಗಾರ ಇಂಚಿತ್ತಿ ಆಜಿ ಬುಟ್ಟಿಲೆನು ಆಜು ಜೊತೆ ಪತಾಕೆ ಬಣ್ಣದ ಕೊಡೆ ಕೊಂಬು ವಾಲಗದೊಟ್ಟಿಗೆ ವೇದಿಕೆ ಕನ್ನದದ ಸದಾಶಿವ ಶೆಟ್ಟರಿಗೆ ಮಾನಾದಿಗೆ ಮಲ್ದೇರು. ಚಂದ್ರಶೆಟ್ಟಿ ಕೃಷ್ಣಶೆಟ್ಟಿ ಪಾರಾಯಣ ಇವರ ಬಳಗದಿಂದ ಈ ಎಲ್ಲ ಕಾರ್ಯಕ್ರಮದ ಸಂಯೋಜನೆಯಾಗಿದೆ. ಶಾಲಿನ ಗೌರವಾದ ನಂತರ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿದಂತಹ ಸನ್ಮಾನ್ಯ ಸದಾಶಿವ ಶೆಟ್ಟಿಯವರಿಗೆ ಪೇಟದ ಧಾರಣೆ ತಮ್ಮ ಟ್ರಸ್ಟಿನ ಮಾರ್ಗದರ್ಶಕರಾದಂತಹ ಪಟ್ಲ ಸತೀಶ್ ಶೆಟ್ಟಿ ಅವರ ತೀರ್ಥರೂಪರಾದಂತಹ ಶ್ರೀ ಮಾಬಲ್ ಶೆಟ್ಟಿ ಪಟ್ಲಗುತ್ತು ಇವರಿಂದ ಪಲ್ಲಕ್ಕಲ್ಲಿರುವಂತಹ ಸದಾಶಿವ ಶೆಟ್ಟಿಯವರ ಬಂಧುಗಳೇ, ವೇದಿಕೆಯ ಮೇಲೆ ಪ್ರಕೃತಿಯ ಕೊಡುಗೆಯ ಅನೇಕ ವಸ್ತುಗಳನ್ನು ನಾವು ನೋಡ್ತಾ ಇದ್ದೇವೆ. ಎಳನೀರು ಅದು ವಿಶಿಷ್ಟವಾದ ಸಂಕೇತ. ವ್ಯರ್ಥವಾದ ನೀರನ್ನು ಸ್ವೀಕರಿಸಿ ದೇವರಿಗೆ ಅಭಿಷೇಕಕ್ಕೆ ಯೋಗ್ಯವಾದ ಎಳನೀರನ್ನು ತೆಂಗಿನ ಮರ ಕೊಡುತ್ತದೆ. ಆದ್ದರಿಂದಲೇ
ಸನ್ಮಾನ್ಯ ಸದಾಶಿವ ಶೆಟ್ಟಿಯವರು ಬದುಕಿನ ಉದ್ದಕ್ಕೂ ಬಂದಂತಹ ನೋವು ನಲಿವುಗಳನ್ನು ಎದುರಿಸಿ ಅದನ್ನು ಮೆಟ್ಟಿ ನಿಂತು ಬಳಿ ಬಂದ ಸಜ್ಜನರಿಗೆ ಎಳನೀರಿನಂಥ ಅಮೃತ ತುಲ್ಯವಾದ ಪ್ರೀತಿಯನ್ನು ಕೊಟ್ಟವರು. ಅದಕ್ಕಾಗಿ ಹಣ್ಣು ಹಂಪಲುಗಳು, ಫಲಗಳ ಸಮರ್ಪಣೆ ಇದು ಗೌರವದ ಸಂಕೇತ. ಈ ಫಲಗಳನ್ನು ಸಮರ್ಪಿಸುವುದೇ ವ್ಯಕ್ತಿಯೊಬ್ಬ ಕೈಗೊಂಡ ಸತ್ಕಾರ್ಯಕ್ಕೆ. ಇವರ ಸತ್ಫಲಗಳು ಪ್ರಾಪ್ತಿಯಾಗಲಿ ಎಂಬ ಆಶಯದಿಂದಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸತ್ಕಾರ್ಯಗಳನ್ನು ಮಾಡುತ್ತಿರುವ ಮಹನೀಯರಾದ ಸನ್ಮಾನ್ಯ ಸದಾಶಿವ ಶೆಟ್ಟಿಯವರಿಗೆ ಗೌರವನ ಸ್ವೀಕಾರ ಮಾಡಿದೊಂದು ಪಾತೇರ್ನ ಕನ್ಯಾನ ಸದಾಶಿವ ಶೆಟ್ರ್ ಸಮಾಜ ಸೇವೆ ಮಲ್ಪೆರೆ ತಂಕ ಭಗವಂತೆ ಕೋರ್ನ ಆಶೀರ್ವಾದ ಇದ್ದದು ತನ್ನ ಬದುಕದ ಸುಯೋಗ ಆತಂಡು ಬಡ ಜನಕ್ಲಿನ ಸೇವೆ ತಂಕ ತೃಪ್ತಿನ್ ಕೊಡ್ತುಂಡು ಸಮಾಜದ ಮಾತಾವರ್ಗದ ಜನಕ್ಲಿನ ಸಹಕಾರದ ಸಾಮಾಜಿಕ ಸಾಧನೆ ಸಾಧ್ಯ ಆತನ ಪಂಡ ತೆರಿಪಾಯರು. ಏನು ಇನ್ನು ಬೇಕಾಗಿಲ್ಲ ಈತ ಯಾವ ಮಾದಲ್ಲ ಅರೆ ಬಾರ್ ಪಂದ್ ಯಾವ ಮಾತು ಯಾವಾಗಲೂ ನನಗೆ ಸನ್ಮಾನ ಮಾಡೋದು ಇಷ್ಟೇ. ಒಂದು ಟೊಪ್ಪಿ ಹಾಕೋದು ಒಂದು ಇದಾಗೋದು. ಇವತ್ತು ಎಲ್ಲ ರೇಷನ್ ಎಲ್ಲ ಸಿಕ್ಕಿದೆ ನನಗೆ. ನನಗೆ ಒಂದು 3 ತಿಂಗಳ ರೇಷನ್ ಆಯಿತು. ಇದು ಅಕ್ಕಿ ಉಂಟು, ಭತ್ತ ಉಂಟು, ಭತ್ತವನ್ನು ಅಕ್ಕಿ ಮಾಡಬೇಕಷ್ಟೆ. ಭತ್ತನೆ, ಬೆಂಡೆಕಾಯಿ ಎಲ್ಲ ಉಂಟು. ಬೆಂಡೆಕಾಯಿ ನನಗೆ ಭಾಳ ಇಷ್ಟ. ಬೆಂಡೆಕಾಯಿ ಉಂಟಾದ್ರು ಭಾಳ ಇಷ್ಟ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ನನ್ನ ಕೆರೆಯ ನೀರನ್ನು ನನ್ನ ಕೆರೆಗೆ ಚೆಲ್ಲುವುದಿಲ್ಲ, ನಾನು ಇನ್ನೊಬ್ಬರ ಕೆರೆಗೆ ಚೆಲ್ತೇನೆ. ನೀರನ್ನು ಚೆಲ್ತೇನೆ, ಕೆಸರನ್ನು ಚೆಲ್ಲುವುದಿಲ್ಲ. ಕೆರೆಯ ಕೆಸರನ್ನು ಇನ್ನೊಬ್ಬರಿಗೆ ಚೆಲ್ಲಿದ್ದು ಇಲ್ಲ. ಆದ್ದರಿಂದ ಎಲ್ಲ ಹೇಳ್ತಾರೆ, ಇನ್ನೊಬ್ಬರಿಗೆ ಬೇಸರ ಆಗುವಂಥ ಮಾತು ಮಾತಾಡೋದಿಲ್ಲ, ವಿನಯವಾಗಿ ಮಾತಾಡ್ತೇವೆ. ಅದಕ್ಕೆ ಹೇಳ್ತಾರೆ, ಅದು ಭಾರಿ ಪಾಪ ಜನ ಮಾಡೋದು. ಎರೆಗಳ ದುಃಖ ಬೇಜಾರನ್ನು ವಿಜಯರು ಉರುಳುಡು ಪಾತಿರು ಕೇನ್ನಗಲೇ ಇಜ್ಜಿ ಒಂದು ವಿಜಯರು ಮಾತೆರೆಗಳ ಹೆಜ್ಜೆತನಗಳಿಗೆಲ್ಲ ಹೆಜ್ಜನೆಲ್ಲ ಬರ್ತಾವೆ. ಬಹಳಷ್ಟು ಸಮಾಜ ಸೇವೆ ಆಗ್ತಾ ಉಂಟು. ಅದೇನೋ ನನ್ನ ಯೋಗ ಆಗಿರಬೇಕು. ಈ ಎರಡೂ ಸಂಸ್ಥೆಗಳು ಅತೀ ದೊಡ್ಡ ಸಮಾಜ ಸೇವೆ ಮಾಡ್ತಾ ಇದೆ. ದ್ಯಾಟ್ ಈಸ್ ಗೋಯಿಂಗ್ ಅಲಾಂಗ್ ವಿತ್ ಮೈ ಥಿಂಕಿಂಗ್. ನನ್ನ ಯೋಚನೆ, ನನ್ನ ಪ್ಲಾನಿಂಗ್ ಪ್ರಕಾರ ಈ ಎರಡೂ ಸಂಸ್ಥೆಗಳು ನಡೀತಾ ಇದೆ. ಮಲ್ಲವಿನರಾದ ಪಾಲ್ಪಡೆಯನ ಶಾಸಕಿಯರು ಗುರ್ಮೆ ಸುರೇಶ್ ಶೆಟ್ಟಿ ಪಾತಿರದ್ದು ದೇವೇರ್ಕೂರ್ನ ಸಂಪತ್ತನ್ನು ಭಗವಂತನ ಪ್ರಸಾದ ಪಂಡದ ಊರುಗು ಪಟ್ಟುನ ಸದಾಶಿವ ಶೆಟ್ರಿನ ಮನಸ್ಸು ವಿಶಾಲವಾಯನವು ಪಂಡದ ಶ್ಲಾಘನೆದ ಪಾತೆರ ಪಂಡೇರು. ಹಾಗಾಗಿ ಬದುಕಿನ ಸಮಾಜದ ರಸವನ್ನು ಹೀರ್ತಾ ಆ ಬದುಕಿನ ಕಸವನ್ನು ದೂರ ಮಾಡ್ತಾ ನಾವು ನಮ್ಮ ಬದುಕನ್ನು ಸಾಗಿಸ್ಬೇಕಂತ ಅದು ಕೇಳ್ತಾರೆ. ಧರ್ಮದ ಬಿಗಿ, ಕರ್ಮದ ಕಟ್ಟು, ಭಕ್ತಿಯ ಬಲ, ನೀತಿಯ ನೆಲೆ ಇದು ಬದುಕಿಗೆ ಪೂರಕವಾಗಿ ಸ್ಪಂದಿಸಿದಾಗ ಆಗ ಬದುಕು ಭಾವಗೀತೆ ಆಗ್ತಾ ಅಂತ. ಈ ನಿಟ್ಟಿನಲ್ಲಿ ಖಂಡಿತವಾಗಿ ಹೇಳ್ತಾರೆ,
ಅರ್ಥವಿಲ್ಲದ ಬದುಕಿಗೆ ಅರ್ಥವಿಲ್ಲ, ಅರ್ಥವೇ ಬದುಕಿನ ಪರಮಾರ್ಥವಲ್ಲ ಎನ್ನುವಂತೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲ್ಲಿ ಆಗಲೇ ಕಡಲು ಕಡುವನ ಧರ್ಮ ಹೊನ್ನಾಗದೆ ಬಿಡುದು ಎನ್ನುವಂತೆ ಬಹುಶಃ ನಮ್ಮ ಬದುಕು ಆತ್ಮೀಯರೇ ಖಂಡಿತವಾಗಿ ಒಂದು ಹುಟ್ಟು ಮತ್ತೊಂದು ಸಾವು. ಬದುಕಿಗೆ ಎರಡು ಮುಖ, ಒಂದು ಕೋಲಿದ್ದಾಗೆ. ಅದರ ನಡುವೆ ನಮ್ಮ ನ್ಯಾಯಾಲಯ, ಹಾಗೆ ಕಾರ್ಯಾಲಯ, ಹಾಗೆ ಶಿಕ್ಷಣಾಲಯ, ಯೋಗ ಇದ್ರೆ ಸಚಿವಾಲಯ, ಕೊನೆಗೆ ಮತ್ತೆ ನಾವು ಸೇರಬೇಕಂಥದ್ದು ಆ ಒಂದು ಭಗವಂತನ ಮಹಾ ಆಲಯದಲ್ಲಿ ನಾವಲ್ಲಿ ಸೇರ್ಬೇಕಂತ. ಹಾಗಾಗಿ ಹೇಳ್ತಾರೆ ಬದುಕ ಪಯಣ ಅದು ಕೇವಲ ಮಸಂದವರೆ ಮಾತ್ರ ಅಲ್ಲ, ಅದರ ಆಚೆ ಒಂದು ಪಾರಮಾರ್ಥಿಕ ಪಯಣ ಕೂಡ ಇರ್ತಂತ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷರು ಪಟ್ಲ ಸತೀಶ್ ಶೆಟ್ಟರ್ ಪಾತಿರೊಂದು ರಾಜ್ಯ ಸರ್ಕಾರ ಸದಾಶಿವ ಶೆಟ್ಟರಿಗೆ ಕರ್ನಾಟಕ ಸುವರ್ಣ ಸಂಭ್ರಮ ಪ್ರಶಸ್ತಿ ಕೊರ್ಪನ ಮೂಲಕ ಅರ್ಹ ವ್ಯಕ್ತಿಯನ್ನು ಗೌರವಿಸಾದಂಡು ಅರಿನ ಸಮಾಜಮುಖಿ ಕಾರ್ಯಲು ನಿರಂತರವಾದ ಪಡಪಂಡು ತೆರಿಪಾಯರು. ನಾನು ₹1 ದುಡ್ಡು ಅವರಲ್ಲಿ ಕೇಳಿ ಪಡೆದಿಲ್ಲ. ಎನ್ನ ಬಾಲೆ ಆ ಕಾರ್ಯಕ್ರಮ ಮಂಟೊಂದುಲ್ಲೇ ಆಗ ದಾಲಾ ಸಮಸ್ಯೆ ಬಲ್ಲಿ ಅಂತೇಳಿ ಅವರು ಪ್ರಾಮಾಣಿಕ ಹೃದಯದಿಂದ ಸುಮಾರು ₹2 ಕೋಟಿವರೆಗೆ ನಮ್ಮ ಫೌಂಡೇಶನ್ಗೆ ಧನ ಸಹಾಯ ನೀಡಿ ನಮ್ಮ ಫೌಂಡೇಶನ್ ಅನ್ನು ಆಧರಿಸಿದವರು. ಆದ ಕಾರಣ ಅವರಿಗೆ ಯಾವ ರೀತಿಯ ಋಣಿಗಳು ನಾವು ಅಂತೇಳಿ ಹೇಳಲಿಕ್ಕೆ ನನಗೆ ಶಬ್ದಗಳ ಕೊರತೆ ಇದೆ. ನಾವು ಬೇಡುದಿಷ್ಟೇ, ಅವರ ಎಲ್ಲ ಸಾಧನೆಗಳನ್ನು ನಾವು ನಮ್ಮ ವಿಟಿ ಮೂಲಕ ನಾವು ತೋರಿಸಿದೆವು. ಶ್ರೀಕಾಂತ್ ಅವರು ಬಹಳ ಸುಂದರವಾಗಿ ಅದನ್ನು ಮಾಡಿ ತೋರಿಸಿದ್ರು ನಮಗೆ. ಡೈಜ್ಬರ್ಡ್ನ ಶ್ರೀಕಾಂತ್ ಅವರಿಗೆ ಅಭಿನಂದನೆಗಳು. ಅವರ ಎಲ್ಲ ಸಾಧನೆಗಳನ್ನು ಅದರಲ್ಲಿ ನಿರೂಪಿಸಿದ್ರು ಅವರು. ನಾವು ಏನೇ ಹೇಳಿ ಸನ್ಮಾನ 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 ನಮ್ಮ ಕರ್ತವ್ಯ ನೋಡಿ. ಸಮಾಜಕ್ಕಾಗಿ ತನ್ನನ್ನು ತಾನು ತೆತ್ತುಕೊಟ್ಟವರಿಗೆ ನಾವು ಎಷ್ಟು ಗೌರವ ಮಾಡಿದ್ರು ಕಡಿಮೆ. ಇಷ್ಟೆಲ್ಲ ವಿಭಾಗದಲ್ಲಿ ಯಾವುದೇ ದೈವ ದೇವಸ್ಥಾನ, ಯಾವ ಸಾಮಾಜಿಕ ಸಂಸ್ಥೆ ಇರಲಿ, ಯಾವ ಧಾರ್ಮಿಕ ಸಂಸ್ಥೆ ಇರಲಿ, ಯಾವ ಶೈಕ್ಷಣಿಕ ಸಂಸ್ಥೆ ಇರಲಿ, ಕನ್ಯಾನ ಸದಾಶಿವ ಶೆಟ್ಟರು ಈಗ ಒಂದು 4-5 ವರ್ಷದಲ್ಲಿ ಅವರು ಎಷ್ಟು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತೇಳಿ ಅವರಿಗೆ ಲೆಕ್ಕ ಇರಲಿಕ್ಕೆ. ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ಟರ್ ಪಾತೆರಂತು ಸಂಪತ್ತು ಇತ್ತನಲ್ಲ ದಾನ ಮಲ್ಪನ ಮನಸ್ಸು ಮಾತೆರೆಗ್ಲ ಒಪ್ಪುಜಿ ದಾನ ಮಲ್ತಿನಪಗ ಸಮಾಜ ಅರೆನು ಗುರುತಿಸ ಉಂಟು ತೆರಿಪಾಯಿರು. ಕನ್ಯಾನ ಸದಾಶಿವ ಶೆಟ್ಟರು ಜಾಗತಿಕ ಬಂಟರ ಸಂಘದ ಬೆನ್ನೆಲುಬು. ನಮ್ಮ ಸಂಸ್ಥೆ ಇಷ್ಟು ಎತ್ತರಕ್ಕೆ ಏರಲು ಖಂಡಿತ ಅವರು ಕಾರಣ. ಈ ಸಂದರ್ಭದಲ್ಲಿ ನಮ್ಮ ಮುಲ್ಕಿಯಲ್ಲಿ 1 ಎಕರೆ ಜಾಗವನ್ನು ದೊಡ್ಡ ಮೊತ್ತವನ್ನು ಕೊಟ್ಟು ಖರೀದಿಸಿ ಕೊಟ್ಟಿದ್ದಾರೆ. ಅದರಲ್ಲಿ ಈಗ ಕನ್ಯಾನ ಸದಾಶಿವ ಶೆಟ್ಟಿ ಸಭಾಭವನ ಅಂತ ಒಂದು ದೊಡ್ಡ ಪ್ರಾಜೆಕ್ಟಿಗೆ ನಾವು ಕೈ ಹಾಕಿದ್ದೇವೆ. ಆ ಸಭಾಭವನ ಸದಾಶಿವ ಶೆಟ್ಟರವರಿಗೂ ಅಲ್ಲ, ನಮಗೂ ಅಲ್ಲ, ಸಮಾಜದಲ್ಲಿ ತುಂಬ ಕಷ್ಟದಲ್ಲಿರುವ ಜನರ ಅದರಿಂದ ಬಂದ ಇನ್ಕಮ್ ಅವರಿಗೆ ಹೋಗ್ತದೆ. ನಾವೆಲ್ಲ ಪದಾಧಿಕಾರಿಗಳು ಇವತ್ತಿದ್ದೇವೆ, ನಾಳೆ ಇರುವುದಿಲ್ಲ. ಆದರೆ ಕನ್ಯಾನ ಸದಾಶಿವ ಶೆಟ್ಟರ ಹೆಸರು ಇತಿಹಾಸದಲ್ಲಿ ಉಳಿಯುವಂತ ಆಗ್ತದೆ. ಪಟ್ಲ ಫೌಂಡೇಶನ್ದ ಪ್ರಧಾನ ಸಂಚಾಲಕರು ಶಶಿಧರ್ ಶೆಟ್ಟಿ ಬರೋಡ, ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು, ಟ್ರಸ್ಟ್ ಗೌರವ ಸಲಹೆಗಾರರು ಪಟ್ಲಗುತ್ತು ಮಹಾಬಲ್ ಶೆಟ್ಟಿ, ಪಟ್ಲಗುತ್ತು ಲಲಿತಾ ಶೆಟ್ಟಿ, ಪಟ್ಲಗುತ್ತು ನಿರ್ಮಿತಾ, ಉದ್ಯಮಿಲು ಸಿಎ ದಿವಾಕರ್ ರಾವ್, ಕೆಎಂ ಶೆಟ್ಟಿ ಮಧ್ಯಗುತ್ತು, ಪಟ್ಲ ಫೌಂಡೇಶನ್ ಪದಾಧಿಕಾರಿಗಳು ಸುದೇಶ್ ಕುಮಾರ್ ರೈ, ರಾಜೀವ್ ಪೂಜಾರಿ ಕೈಕಂಬ, ಪ್ರದೀಪ್ ಆಳ್ವ ಕದ್ರಿ, ಬಾಳ ಜಗನ್ನಾಥ್ ಶೆಟ್ಟಿ, ಆರತಿ ಆಳ್ವ, ರವಿಚಂದ್ರ ಶೆಟ್ಟಿ ಅಶೋಕ್ ನಗರ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಟ್ರಸ್ಟ್ ಕಾರ್ಯದರ್ಶಿ ಪುರುಷೋತ್ತಮ್ ಭಂಡಾರಿ ಅಡ್ಯಾರ್ ಸಭೆಸ್ತಾರಿಕೆ ಮಲ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ದೇರಳಕಟ್ಟೆ ನಿಟ್ಟ ವಿಶ್ವವಿದ್ಯಾನಿಲಯದ 14ನೇ ಘಟಿಕೋತ್ಸವಡ್ ಸೇನಾ ಪಡೆಲದ ವೈದ್ಯಕೀಯ ಸೇವೆಲದ ಡೈರೆಕ್ಟರ್ ಜನರಲ್ ಡಾಕ್ಟರ್ ಆರ್ತಿ ಸರಿನ್ ಪದವಿ ಪ್ರದಾನ ಮಲ್ತದು ಘಟಿಕೋತ್ಸವದ ಸಂದೇಶನ ಕುರಿಯರು. ದೇರಳಕಟ್ಟೆ ನಿಟ್ಟ ವಿಶ್ವವಿದ್ಯಾನಿಲಯದ 14ನೇ ಘಟಿಕೋತ್ಸವ ಲೇಸ್ ಕೆಎಸ್ ಹೆಗ್ಡೆ ವೈದ್ಯಕೀಯ ಅಕಾಡೆಮಿದ ನಿಟ್ಟೆ ಗ್ರೌಂಡ್ಸ್ ಶನಿವಾರ ನಡೆದನು. ಘಟಿಕೋತ್ಸವ ಸಂದೇಶನ್ ಕೋರ್ನ ಸೇನಾ ಪಡೆಲದ ವೈದ್ಯಕೀಯ ಸೇವೆಲದ ಡೈರೆಕ್ಟರ್ ಜನರಲ್ ಡಾಕ್ಟರ್ ಆರ್ತಿ ಸರಿನ್ ನಮ್ಮ ಸಂಪಾದಿಸಾವುನ ಪ್ರತಿಭೆನು ಸಮಾಜದ ಅಭಿವೃದ್ಧಿಗೂ ಉಪಯೋಗಿಸಾನಗ ಮಾನವ ಜನಾಂಗದ ಸರ್ವಾಂಗೀಣ ಅಭಿವೃದ್ಧಿಯಾಕೊಂಡು ಅವು ಶಿಕ್ಷಣದ ಪ್ರಮುಖ ಆಶಯಲೆಡು ಒಂಜಾತನ ಪಂಡ ತೆರಿಪಾಯರು. Remember that
While medical expertise is the cornerstone of our healthcare workers' success, it is our soft skills that will enable us to connect with patients, collaborate with our colleagues across the hospitals, and navigate the complexities of patient and healthcare. So as you graduate today, I urge you to always master the 8 pillars of soft skills. To start with, the first and the most important is communication. My husband has spoken about it this morning. Communication between doctors, nurses, paramedicals, and patient caregivers, as well as the patient, is almost mandatory. For a patient, understanding his diagnosis and treatment can alleviate and reduce fear and confusion. It will only help you. Communication is just more than speaking. Utilize your speech. The innuendos of speech must be very important. There should be empathy. The body language should be correct. It will act like a bridge between diagnosis and management. It will also help you when you discharge the patient, refer him between departments, as well as when you refer him to other hospitals. You must also look at effective communication between colleagues, and this will help you reduce medical errors, enhance teamwork, and improve patient outcome and save lives. And that is what we are training for. Effective and clear communication between you and your patients' families is most important, and this will improve patient outcomes even further and stop incidents of violence. I have been going through that a lot in my recent role in the National Task Force, where we have realized that we need to up our soft skills to be able to at least prevent situations like that. ಒಟ್ಟು 1052 ವಿದ್ಯಾರ್ಥಿಗಳಿಗೂ ಪದವಿ ಪ್ರದಾನ ಮಾಡ್ತಿರು. ಶೈಕ್ಷಣಿಕ ಶ್ರೇಷ್ಠತೆಗೂ ಗೌರವ ಕೊರ್ಪನಕಾದ ವಿಶ್ವವಿದ್ಯಾಲಯ ವತಿರ್ದು 22 ಬಂಗಾರದ ಪದಕ ಬೊಕ್ಕ 72 ಮೆರಿಟ್ ಪ್ರಮಾಣ ಪತ್ರವನ್ನು ಒಪ್ಪಿಯಾಯಿರು. ಡಾಕ್ಟರ್ ಅಮಿತಾ ಬಲ್ಲಾಳ್ ಬಿ, ಡಾಕ್ಟರ್ ಶಿವಾಂಗಿ ದ್ವೇದಿ, ಡಾಕ್ಟರ್ ರಕ್ಷಿತಾ ಎಂ, ಡಾಕ್ಟರ್ ಅನಂತ್ ವಿನಾಯಕ್ ಪ್ರಭು, ವಿಶ್ವವಿದ್ಯಾಲಯದ ಕುಲಾಧಿಪತಿ ಎನ್ ವಿನಯ್ ಹೆಗ್ಡೆ ಗುರುಕಾರ್ಮಿನ ವಹಿಸುತ್ತಿದ್ದಾರೆ. Various degrees as set out in the list under faculties of medicine, dental sciences, pharmaceutical sciences, nursing, physiotherapy, biological sciences, humanities, architecture, speech and hearing, business administration is token thereof. They have been presented with these degrees. Your speech and conduct should befit the degree awarded to you. ಶೈಕ್ಷಣಿಕ ಸಹ ಕುಲಾಧಿಪತಿ ಪ್ರೊಫೆಸರ್ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ಟಿ, ಆಡಳಿತ ಸಹ ಕುಲಾಧಿಪತಿ ವಿಶಾಲ ಹೆಗ್ಡೆ, ಕುಲಸಚಿವರು ಪ್ರೊಫೆಸರ್ ಡಾಕ್ಟರ್ ಹರ್ಷ ಹಾಲಹಳ್ಳಿ, ಪರೀಕ್ಷಾ ನಿಯಂತ್ರಕರು ಪ್ರೊಫೆಸರ್ ಡಾಕ್ಟರ್ ಪ್ರಸಾದ್ ಬಿ ಶೆಟ್ಟಿ, ವಿಶ್ವವಿದ್ಯಾಲಯದ ಬೇತೆ ಬೇತೆ ಕಾಲೇಜುಗಳ ಮುಖ್ಯಸ್ಥರು, ಕಾರ್ಯಕಾರಿ ಮಂಡಳಿ ಬೊಕ್ಕ ಶೈಕ್ಷಣಿಕ ಸಮಿತಿ ಸದಸ್ಯರು ಪಾಲ್ಪಡೆದಿದ್ದರು. ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಎಂಎಸ್ ಮೂಡಿತಾಯ ಸಭೆ ನೆತ್ಕೊಂಡು ನಿಟ್ಟ ವಿಶ್ವವಿದ್ಯಾಲಯ ದೇಶದ ಸಾರಥ 150 ಹೆಚ್ಚ ವಿಶ್ವವಿದ್ಯಾಲಯದ ಪೈಕಿ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ 55ನೇ ಸ್ಥಾನ ಪಡೆತನ ತೆರಿಪಾಯರು. ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಸಿದ್ಧಾರ್ಥ್ ಬೊಕ್ಕ ಸ್ಪೀಚ್ ಅಂಡ್ ಹಿಯರಿಂಗ್ ವಿಭಾಗದ ಪ್ರೊಫೆಸರ್ ಅಖಿಲ ಸಭೆ ಸ್ಥಾರಿಕೆ ಮಂತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಅಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಡು ದಡಸ್ ಸೇನೆರೆಪಾಲು ಶ್ರೀ ಆದಿಶಕ್ತಿ ಭಜನಾ ಮಂಡಳಿ ದಕ್ಕಲು 11ನೇ ದಿನದ ಭಜನಾ ಸೇವೆಯನ್ನು 15 ತಾರೀಕು ಶುಕ್ರವಾರ ಬೈಯಾಗಿ ನಡಪಾದ ಕೊರಿಯರು. ಅಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಡು ಶುಕ್ರವಾರ 11ನೇ ದಿನದ ಸಂಧ್ಯಾ ಭಜನ್ ನಡೆತದೆ. ಶ್ರೀಮತಿ ಶ್ವೇತಾ ಪ್ರವೀಣ್ ಕುಮಾರ್ ಪಟ್ಟೋರಿ, ಶ್ರೀಮತಿ ಪ್ರವೀತಾ ಅವಿನಾಶ್ ಅಸೈಗೋಳಿ, ಪ್ರಶಾಂತ್ ಜತನ್ ಕೆಎಸ್ಆರ್ಪಿ, ಶ್ರೀಮತಿ ಮಂಜುಳಾ ಫಕೀರಪ್ಪ ಇಮ್ಮಡಿ ಕೆಎಸ್ಆರ್ಪಿ ತುಡರ್ ಬೆಳಗಾದು ಭಜನಾ ಸಂಕೀರ್ತನೆಗೆ ಚಾಲನೆ ಕೊರಿಯರು.
ದಡಸ್ ಶ್ರೀ ಆದಿಶಕ್ತಿ ಭಜನಾ ಮಂಡಳಿದಕ್ಲು ಭಜನಾ ಸಂಕೀರ್ತನೆಯನ್ನು ನಡಪಾತ್ ಕೊರಿಯರು. ಕಾರ್ಯಗಳಿಗೆ ತೋರಲು ಜನುಮತಾಲಿದ ಗಣಪ ಜನುಮತಾಲಿದ ಜನುಮಾತಾಲಿದ ಗಣಪ ಜನುಮಾತಾಲಿದ ಜನುಮಾತಾಲಿದ ಗಣಪ ಜನುಮಾತಾಲಿದ ಜನುಮಾತಾಲಿದ ಗಣಕ್ಕೆ ನಾಥನಾಗಿ ಪ್ರಥಮ ಪೂಜೆ ಪಡೆಯಲು ಪ್ರಣದ ಗಣಕ್ಕೆ ನಾಥನಾಗಿ ಪ್ರಥಮ ಪೂಜೆ ಪಡೆಯಲು ಸುಂದರನೆಂದು ಮೆರೆವ ಚಂದ್ರನ ತರುವವನು. ಸುದ್ದಿಗೊಂಜಲಿಗೆ ಸ್ವಾಗತ. ಕುತ್ತಾರ ಪಂಡಿತ ಹೌಸ್ದ ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಬುಕ್ಕ ದಿವ್ಯ ಜ್ಯೋತಿ ಮಹಿಳಾ ವಿಭಾಗದ ಮುತಾಲಿಕೆಡು ಪಂಡಿತ್ ಹೌಸ್ದ ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ದ ಕಟ್ಟದ ಸುತ್ತ ಪರಿಸರ ಸ್ವಚ್ಛತಾ ಕಾರ್ಯಕ್ರಮನ ಕರಿ ಐತಾರ ಕಾಂಡ ನಡಪಾಯರು. ಕುತ್ತಾರ ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ಮಂದಿರದ ವಾರ್ಷಿಕ ಉತ್ಸವ ದೇವೇರ್ನ ಪೇಂಟೆ ಸವಾರಿದ ಪೊರ್ತುಡು ತಂಗ್ಲಿನ ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಕಟ್ಟೆಗು ದೇವೇರ್ನ ಸವಾರಿ ಬರ್ಪನ ಸಂದರ್ಭಡು ಊರನ್ನು ಸ್ವಚ್ಛ ಮಲ್ಪುನ ಸ್ವಚ್ಛತಾ ಅಭಿಯಾನನ ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಬೊಕ್ಕ ದಿವ್ಯ ಜ್ಯೋತಿ ಮಹಿಳಾ ಮಂಡಳಿದಕ್ಲು ಒಟ್ಟು ಸೇರೊಂದು ಕರಿ 4 ವರ್ಷಡು ನಡಪವೊಂದು ಬರೊಂದುಲ್ಲೇರು. ಈ ವರ್ಷ 4ನೇ ವರ್ಷದ ಸ್ವಚ್ಛತಾ ಕಾರ್ಯಕ್ರಮನ ಕರಿ ಐತಾರ ಕಾಂಡೆ ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಕಟ್ಟದ ಸುತ್ತ ಪರಿಸರ ನಡಪಾಯಿರು. ಕುತ್ತಾರ ಶ್ರೀ ರಾಜರಾಜೇಶ್ವರಿ ಅಪ್ಪೆನ ವಾರ್ಷಿಕ ಉತ್ಸವದ ಪೊರ್ತುಡು ದೇವೇರ್ನ ಪೇಟೆ ಸವಾರೆಲ ಸುತ್ತ ಪರಿಸರಗ ಬರೊಂದಿತ್ತದ ನವೆಂಬರ್ 20 ಬುಧವಾರ ಪಂಡಿತ್ ಹೌಸ್ದ ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಕಟ್ಟೆಗ್ಲ ದೇವೇರ್ನ ಸವಾರಿ ಬತ್ತದು ಕಟ್ಟೆ ಪೂಜೆ ನಡಪೆರವುಂಡು. ಇನ್ನತ ಅಂಗವಾದ ತಂಕ್ಲಿನ ಊರುನು ಸ್ವಚ್ಛ ಮಲ್ಪನ ವೇಳೆನ ಕರಿ 4 ವರ್ಷಡು ಮಲ್ತೊಂದುಲ ಪಂಡದ ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಅಧ್ಯಕ್ಷರು ಯತಿ ಶೆಟ್ಟಿ ಪೊಲವ ಕೊರಿಯರು. ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಪಂಡಿತ್ ಹೌಸ್ ನಮ್ಮ ಒಂದು ಸತತ 4ನೇ ಸಲ ಮನ್ಪುನ ಸ್ವಚ್ಛತಾ ಕಾರ್ಯಕ್ರಮ ನೇಡ್ದುಂಬು ಮೂಜು ಸಲ ಮಂತದ ನೆತ ಮುಖ್ಯ ಉದ್ದೇಶ ಪರಿಸರ ಒಂಜಿ ಸ್ವಚ್ಛವಾದ ಉಪ್ಪಾಡು ಸ್ವಚ್ಛತಾದ ಬಗ್ಗೆ ಜನಕ್ಕೆ ಒಂಜಿ ಗಂಭೀರವಾದ ಒಂಜಿ ಚಿಂತನೆ ಬರಡು ಉದ್ದೇಶ ನಮ್ಮ ವರ್ಷಕ್ಕೆ 2 ಸಲ ಸ್ವಚ್ಛತಾ ಕಾರ್ಯಕ್ರಮ ಮನ್ಪ ಒಂಜಿ ನಮ್ಮ ಕುತ್ತಾರದ ರಾಜರಾಜೇಶ್ವರ ಅಪ್ಪನ ಪೇಟೆ ಸವಾರಿ ಬರ್ಪನ ಅಂದೇ ಬುಧವಾರ ನಮ್ಮ ಊರಿಗೂ ಅಪ್ಪನ ಪೇಟೆ ಸವಾರಿ ಬರೆಯರುಂಡು. ಅವೇ ಸಂದರ್ಭ ನಮ್ಮ ಆಯ್ತೊಂಜಿ ಮೂಜಿ ದಿನ ದುಂಬು ಪಂಡ ಇಂಥ ದಿನ ನಮ್ಮ ಬಾರಿ ಮಲ್ಲ ಮಟ್ಟಡು ಸ್ವಚ್ಛತಾ ಕಾರ್ಯಕ್ರಮ ಮಂತೊಂದಿಲ್ಲ ಒಂಜಿ ಕಾಂಡ 5 ಗಂಟೆ ಹಿಡಿದು ಸಾಧಾರಣ 11 ಗಂಟೆ ಮುಟ್ಟ ಈ ಕಾರ್ಯಕ್ರಮ ಮನ್ಪ ದಿವ್ಯ ಜ್ಯೋತಿ ಕ್ರಿಕೆಟರ್ಸ್ ಪಕ್ಕ ಮಹಿಳಾ ಆಯೋಗ ಐತೊಟ್ಟಿಗೆ ಊರ್ದ ಜನಕಲನ್ನು ನಮ್ಮ ವಿಶ್ವಾಸ ತಂದು ಈ ಕಾರ್ಯಕ್ರಮ ಮಂತೊಂದಿಲ್ಲ. ದಿವ್ಯ ಜ್ಯೋತಿ ಮಹಿಳಾ ವಿಭಾಗದ ರಮಣಿ ಶೆಟ್ಟಿ ಬೊಕ್ಕ ಇಂದಿರಾ ಕಾರ್ತಿಕ್ ಪೂಜಾರಿ ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ವಿವರ ಕೊರಿಯರು. ಪಂಡಿತ ಹೌಸ್ದ ಪರಿಸರದ ಪೂರ ಗ್ರೌಂಡ್ ಪೂರ ಕ್ಲೀನ್ ಮಂತೊಂದುಲ್ಲ ಅಂಚೆನೆ ಒಂದು ಸತತ ಅದು 3ನೇ ವರ್ಷ 4ನೇ ವರ್ಷ ಅಂಚೆನೆ ನನ್ನ ದುಂಬಲ ಪೊರ್ಲೋಡು ದೇವರ ಅಜ್ಜ ಅಂದು ರಾಜರಾಜೇಶ್ವರ ನೇಟು ಪೊರ್ಲೋಡು ಎಂಕ್ಲು ಸಹಕಾರ ಕೊರ್ಪ ಬಂಡದು ಏನೊಂದುಲ್ಲ ನನ್ನ ದುಂಬುಗಳು ಎಂಕ್ಲು ಇಂಚೆನೆ ಸಹಕಾರ ಮಂತದ್ದು ಕೊರೊಂದು ಪೋಪ ಎಂಕ್ಲು ಎಂಕ್ಲೆ ಎತ್ತು ತೀರ್ನಾತು ಮಾತ ಪೊಂಜಲು ಪೂರ ಅಂಜಲು ಪೂರ ಸೇರಿದು ಒಟ್ಟಿಗೆ ಮಾತೆಲ್ಲ ಕ್ಲೀನ್ ಮಾಡ್ತಾವ
ಪರಿಸರ ಸ್ವಚ್ಛ ಪರಿಸರ ಆವಾಡ್ ಬಂದಕ್ಕೆ ಏನು ನಮ್ಮ ಪರಿಸರದ ಪೊರ್ಲುಡು ಇಂಕ್ಲು ಸ್ವಚ್ಛತೆ ಮಂತೊಂದುಲ್ಲ 4ನೇ ವರ್ಷ ಮುಟ್ಟ ಇಂಕ್ಲು ಪೊರ್ಲುಡು ಸ್ವಚ್ಛತೆ ಮಂತದ ನನಗ್ಲ ದುಮ್ಮಗ್ಲ ಅಪ್ಪೇನ ದಯಟು ಇಂಕ್ಲು ಪೊರ್ಲುಡು ಪರಿಸರನು ಸ್ವಚ್ಛತೆ ಮಂತೊಂದು ಬರ್ಪವಂಡದ ಭರವಸೆ ಕೊರ್ಪ. ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಗೌರವ ಅಧ್ಯಕ್ಷರು ಲೋಲಾಕ್ಷ, ಅಶೋಕ್ ಪೂಜಾರಿ, ಉಪಾಧ್ಯಕ್ಷರು ಸತೀಶ್ ಪೂಜಾರಿ, ಕಾರ್ಯದರ್ಶಿ ಸುನಿತಾ ಕೆವಿ, ಕೋಶಾಧಿಕಾರಿ ರಂಗನಾಥ್, ಮಹಿಳಾ ವಿಭಾಗದ ಅಧ್ಯಕ್ಷರು ರೇಣುಕಾ ಲೋಲಾಕ್ಷ, ಪ್ರಮುಖರು ಶ್ರೀಮತಿ ಪೂರ್ಣಿಮಾ ರಂಗನಾಥ್, ಶೋಭಿತಾ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ಶಿವಭಕ್ತ ವೃಂದದ ನೀರೇಳು ಶ್ರೀ ಸೋಮನಾಥ ಭಜನಾ ಮಂಡಳಿದ ಮುತಾಲಿಕೆಡು 14ನೇ ವರ್ಷದ ಗೂಡುದೀಪ ಪಂತನ ಸೋಮೇಶ್ವರ ಶ್ರೀ ಸೋಮನಾಥ ದೇವಲ್ಯಡು ಶುಕ್ರವಾರ ಬೈಯಗೆ ನಡಪಾಯರು. ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ಶ್ರೀ ಸೋಮನಾಥ ದೇವೇರ್ನ ಲಕ್ಷ ದೀಪೋತ್ಸವದ ಪೊರ್ತುಡು ಸೋಮೇಶ್ವರ ಶಿವಭಕ್ತ ವೃಂದ ಬೊಕ್ಕ ಶ್ರೀ ಸೋಮನಾಥ ಭಜನಾ ಮಂಡಳಿದಕ್ಲು ಗೂಡುದೀಪ ಪಂತನ ನಡಪವೊಂದು ಬರೆದಿದ್ದು 14ನೇ ವರ್ಷದ ಗೂಡುದೀಪ ಪಂತನ ದೇವಸ್ಥಾನದ ವಟಾರಡು ಶುಕ್ರವಾರ ನಡಪಾಯರು. ಜಿಲ್ಲಾ ಧಾರ್ಮಿಕ ದತ್ತಿ ಇಲಾಖೆ ಪರಿಷತ್ ಅಧ್ಯಕ್ಷರು ಸುರೇಶ್ ಭಟ್ನಗರ ತುಡರ್ ಬೆಳಗಾದ ಸಭೆಲೇಸನ ಉದಿಪನ ಮಲ್ತದ ಗೂಡುದೀಪ ಪಂತಗೂ ಶುಭ ಹಾರೈಸಿದರು. ಎಲ್ಲ ಹಿರಿಯರ ಸಮಕ್ಷಮದಲ್ಲಿ ಬಂಧುಗಳೇ ಜೋರಾದ ಚಪ್ಪಾಳೆಗಳೊಂದಿಗೆ ಮತ್ತಷ್ಟು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಪುಣ್ಯದ ವೇದಿಕೆಯಲ್ಲಿ ನಡೆಯಲಿ ಅನ್ನುವಂತಹ ಸದಾಶಯದೊಂದಿಗೆ ಗೂಡುದೀಪನ್ ಪೂರ ತೂದಾನಾಗ ನಿಜವಾದಲ್ಲ ಗೂಡುದೀಪದ ಸಂಖ್ಯೆ ಕಮ್ಮಿ ಇತ್ತಲ್ಲ ಭಾರಿ ಇತ್ತಿನ ಇಟ್ಟು ಪೂರ ಎಡ್ಡೆ ರೀತಿಡು ಮಲ್ದೇರು ಅಕ್ಲೆಗೆ ಸುರುಕಾದ ಯಾನು ಅಭಿನಂದನೆ ಮಲ್ತೊಂದು 15 ಪಂಡ ಯಾನು ಸೋಮನಾಥ ದೇವರನ ಒಂಜಿ ವಿಷಯ ಪನೋಡ ಹಾಕೊಂಡು ದಾಯ ಪನ್ನಾಗ ಸೋಮನಾಥ ದೇವರು ಪನ್ನಾಗ ನಂಗೆ ಇಡೀ ನಮ್ಮ ಗ್ರಾಮಗೆ ಒಂಜಿ ರಕ್ಷಣೆ ಮಲ್ಪನಂಚಿನ ದೇವರು ಒಂಜಿ 10-15 ವರ್ಷದ ದುಂಬು ರವಿಯಣ್ಣನ ನೇತೃತ್ವದ ಬ್ರಹ್ಮಕಲಶ ಆದಿತ್ತನು ಅಪ್ಪಾಗ ಎಂಕಲು ಪೂರ್ವ ಸಿದ್ಧತೆದ ಒಂಜಿ ಕಾರ್ಯಕ್ರಮ 6 ಏನನ್ನು ಸೋಮನಾಥ ದೇವರನ್ನ ಪಾರ್ಕಿಂಗ್ ವ್ಯವಸ್ಥೆ ಅವಳು ವ್ಯವಸ್ಥೆಗೆ ಏನನ್ನು ಪಾಡ್ದಿತ್ತೇರು ತೊಕ್ಕೋಟು ಅಂಬಾವನ ಧರ್ಮ ಶಿಕ್ಷಣ ಕೇಂದ್ರದ ಪ್ರಧಾನ ಸಂಚಾಲಕರು ಡಾಕ್ಟರ್ ಅರುಣ್ ಉಳ್ಳಾಲ್ ಗುರ್ಕಾರ್ಮೆದ ಪಾತೆರ ಪಂಡೇರು ಕೊರೋಡು ನಮ್ಮ ಏತೋ ಜನಕ್ಲೆಗೆ ದೀಪಾವಳಿ ಇಲ್ಲದ ಗೌಜ್ಯ ಅನ್ನಗಲ್ ಅಕ್ಕಲು ಮಾಲುಡು ತಿರ್ಗೊಂದು ಪೋಯರು ಕುಡ್ಲ ತಿರ್ಗೊಂದು ಪೋಯರು ಪಂಡ ಇಲ್ಲದ ಉತ್ಸವ ಅಕ್ಲೆಗೆ ರಂಜನಿ ಅತ್ತೆ ಅತ್ತು ಸ್ಪಂದನೆ ಅತ್ತು ಫೀಲೇ ಆಪುಜಿತಿಲೆ ಫೀಲೇ ಆಪುಜಿ ಇದು ಮಲ್ಲ ದುರಂತ ಅಂಚಾದು ಎಂಕಲ್ನ ಇಲ್ಲದ ಪರ್ಬದ ಬೇಲೆನ ಆಯ್ನ ಅತ್ತು ಎಂಕಲ್ನ ಇಲ್ಲದ ಜೋಕ್ಲೆಗೆ ಪಟ್ಟದು ವರ್ಕ ತುಡಾರು ಬೆಳಗೆರ ನಿಖಲೆ ಗೊತ್ತಿತ್ತು ನಾನು ಮನಿಪಾದ ಕೊಲ್ಲೆ ತೂಲಪ್ಪ ವಿಚಿತ್ರದಾದ ಪಂಡೆ ನಾನು ಈತು ಬುರ ಪಂಡೆ ನಮ್ಮ ಜೋಕ್ಲೆಗೆ ತುಡಾರು ಬೆಳಗೆರ ಕಡ್ಡಿಗಿರ ಗೊತ್ತಿಜ್ಜಿ ಎಂಕಲ ಧರ್ಮ ಶಿಕ್ಷಣ ಕೇಂದ್ರಡು ಒಂಜಿ ಟ್ರೈನಿಂಗ್ ಅವು ತೆಲಿಪೇರ ಬರ್ಪುರ ಸಂಗತಿ ಕಡ್ಡಿಗೀರು ನೇನು ಟ್ರೈನಿಂಗ್ ಕೊರೊಂದಿಲ್ಲ ಪಂಡ ದೀಪ ಬತ್ತಾರ ಗೊತ್ತಿಜ್ಜಿ ಸಿಗರ್ ಲೈಟ್ಗೇನುವ ಅದಕ್ಕೋಸ್ಕರ ಕಡ್ಡಿಗೀರು ನಲ್ತಿಡ್ದು ದೀಪಾವಳಿ ಟ್ರೈನಿಂಗ್ ಕೊರಿಯರ್ ಎಡ್ಡೆ ಅವಕಾಶ ಉಂಟು ದೀಪನ ಬೆಳಗಗ ಒಂಜಿ ದೀಪನ ಬೆಳಗದು ಇಡೀ ದೀಪಾವಳಿದ ದೀಪಾಲಂಕಾರದ ಜವಾಬ್ದಾರಿನ ಇಲ್ಲದ ಜೋಕ್ಲೆಗೆ ಕೊರ್ಕ ನಮ್ಮಲ ಖಾಲಿ ತಿಂದುಂಡು ಮಲಗಿದರೆ ಹಿಂದೂಗಳ ಹಬ್ಬ ಅಂದು ಪನ್ಪುನೆಂಚಿನ ಶಬ್ದ ಹೊಡೆದು ಪಿದೈ ಬತ್ತದು ಒಂಜಾತ್ ಪರ್ಬದ ಆಚರಣೆದೊಟ್ಟಿಗೆ ಸೇರೋನುಗ ಪನ್ಪುನ ಲೆಪ್ಪುದೊಟ್ಟಿಗೆ ಗೂಡುದೀಪ ವ್ಯಾಪಕ ಅವಡು ಭಾರಿ ಮುಖ್ಯವಾದ ಸಂಗತಿ ಗೂಡುದೀಪ ಪಂತ ಬತ್ತಿ ನಡೆದು ಬೊಕ್ಕನೆ ಇಲ್ಲಡು ಗೂಡುದೀಪ ಬರೆಯರ ಸಾಧ್ಯ ಇನಿ. ಕಣಚೂರು ಆಯು ಆಸ್ಪತ್ರೆದ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಸುರೇಶ್ ನೆಗಳಗೊಳಿ, ಸೋಮೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಬಿ ರವೀಂದ್ರನಾಥ್ ರೈ, ಕಂಪ್ಯೂಟರ್ ವಿಜ್ಞಾನ ಸಂಶೋಧನಾ ಪದವೀಧರರು, ಓಜಾಸ್ ಟ್ರಸ್ಟ್ ಸ್ಥಾಪಕರು ಶ್ರೀಮತಿ ದೀನಮಣಿ ರಾವ್, ಕುಡ್ಲಾ ಶ್ರೀ ಮಂಗಳಾದೇವಿ ಸೇವಾ ಸಮಿತಿ ಅಧ್ಯಕ್ಷರು ದಿಲ್ರಾಜ್ ಆಳ್ವಾ, ಪಂಚಮಿ ಗ್ಯಾಸ್ ಏಜೆನ್ಸಿ ಮಾಲಕರು ಪ್ರಶಾಂತ್ ಕುಮಾರ್ ಬಿವಿ, ಸಾರ್ವಜನಿಕ ಕೋಟಿ ಶಿವಪಂಚಾಕ್ಷರಿ ನಾಮ ಜಪಯಜ್ಞ ಸಮಿತಿಯ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಇಂಚಿತಿ ಪ್ರಮುಖರು ಮಲ್ಲಬಿನಿರಾದ ಪಾಲ್ಪಡೆದಿದ್ದರು. ಶಿವಭಕ್ತ ವೃಂದದ ಅಧ್ಯಕ್ಷರು ಪ್ರವೀಣ್ ಸೋಮೇಶ್ವರ, ಸೋಮನಾಥ ಭಜನಾ ಮಂಡಳಿ ಹಿರಿಯ ಸದಸ್ಯರು ಶ್ರೀಮತಿ ಪುಷ್ಪ ಲೇಸ ಮುತಾಲಿಗಿಡಿದ್ದರು. ಈ ಪೊರ್ತು ಸಿನಿಮಾ ನಿರ್ದೇಶಕರು ಹರ್ಷಿತ್ ಸೋಮೇಶ್ವರರಿಗೆ ಮಾನಾದಿಗೆ ಮಲ್ತೇರು. ನಿರ್ದೇಶಕನಾಗಿ 25ನೇ ವರ್ಷದಲ್ಲಿಯೇ ಪೂರ್ಣ ಪ್ರಮಾಣದ ನಿರ್ದೇಶಕನಾಗಿ
ಖ್ಯಾತಿಯನ್ನು ಪಡೆದಂತ ಅನರ್ಕಲಿ ಚಿತ್ರದ ನಿರ್ದೇಶಕ ಹರ್ಷಿತ್ ಸೋಮೇಶ್ವರ. ಬಂಧುಗಳೇ, ಇವರಿಗೆ ಬಂಧುಗಳೇ ಜೋರಾದ ಚಪ್ಪಾಳೆ ಬರಲಿ. ಮತ್ತಷ್ಟು ಸಾಧನೆಯನ್ನು ಮಾಡುವಂತ ಆಗಲಿ ಅನ್ನುವಂತ ಸದಾಶಯದೊಂದಿಗೆ ವಂದನೆಗಳು, ಅಭಿವಂದನೆಗಳು ಹರ್ಷಿತ್ ಸೋಮೇಶ್ವರ ಇವರಿಗೆ. ಶಿವಭಕ್ತ ವೃಂದದ ಸದಸ್ಯರು ಹರಿಪ್ರಸಾದ್ ಸಭೆ ನಿಂತ್ಕೊಂಡಿರು. ಆಶಿಕ್ ಗೋಪಾಲಕೃಷ್ಣ, ದೀಕ್ಷಾ ಜಿ ಮೆಂಡನ್ ಸಭೆ ಸ್ಥಾರಿಕೆ ಮಂತೇರು. ಪ್ರವೀಣ್ ಸೋಮೇಶ್ವರ ಸೊಲ್ಮೆ ಸಂದಾಯರು. ಸುದ್ದಿಗೊಂಜಲಿಗೆ ಸ್ವಾಗತ. ಅಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಡು 14 ತಾರೀಕು ಶನಿವಾರ 20ನೇ ದಿನದ ಸಂಧ್ಯಾ ಭಜನಾ ಸೇವೆಯನ್ನು ಕುಡ್ಲ ವಾಣಿಯ ಗಾಣಿಗ ಮಹಿಳಾ ಭಜನಾ ಸಂಘದಗಳು ನಡಪಾದು ಕೊರಿಯರು. ಅಸೇಗೋಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಡು ನಡತುಂದುಪ್ಪುನ 48 ದಿನಲಿದ ಸಂಧ್ಯಾ ಭಜನಾ ಸಂಕೀರ್ತನೆದ 20ನೇ ದಿನ ಶನಿವಾರ ಭಜನಾ ಕಾರ್ಯಕ್ರಮಗ ಶ್ರೀಮತಿ ದೀಪಿಕಾ ನವೀನ್ ಬೊಕ್ಕ ಚೋಕ್ಲು ಕೊಣಾಜೆ, ಪದ್ಮಯ್ಯ ಕೆಎಸ್ಆರ್ಪಿ, ಶ್ರೀಮತಿ ವನಿತಾ ಸದಾನಂದ ಆಚಾರ್ಯ ಕೆಎಸ್ಆರ್ಪಿ, ಶ್ರೀಮತಿ ಪ್ರಮೀಳಾ ಪ್ರಕಾಶ್ ಕೆಎಸ್ಆರ್ಪಿ ಪಟ್ಟೋರಿ, ಶ್ರೀಮತಿ ಮಂಜುಳಾ ನಾರಾಯಣ್ ಗೌಡ ಕೆಎಸ್ಆರ್ಪಿ ಪಟ್ಟೋರಿ, ಶ್ರೀಮತಿ ಅರ್ಪಿತಾ ಧನಂಜಯ್ ಪನೀರ್, ಶ್ರೀಮತಿ ಜ್ಯೋತಿ ಕೃಷ್ಣನಾಯಕ್ ಪಟ್ಟೋರಿ ಕೆಎಸ್ಆರ್ಪಿ, ಶ್ರೀಮತಿ ಯಶೋಧ ರಮಾನಂದ ಕುಂಪಲ, ಶ್ರೀಮತಿ ದೇವಕಿ ಅಪ್ಪಣ್ಣ ಕಣ್ಣೀರ್ತೋಟ, ಶ್ರೀಮತಿ ಸುಮಿತ್ರಾ ದಾಮೋದರ್ ಕೆಎಸ್ಆರ್ಪಿ, ಶ್ರೀಮತಿ ಶಶಿಕಲಾ ಸುಂದರ್ ಶೆಟ್ಟಿ ಕೆಎಸ್ಆರ್ಪಿ, ಶ್ರೀಮತಿ ಸ್ನೇಹಾ ಶಿಶಿರ್ ರೈ, ಶ್ರೀಮತಿ ಆಶಾ ಕರುಣಾಕರ್ ಕೆಎಸ್ಆರ್ಪಿ, ಶ್ರೀಮತಿ ಶೋಭಾ ಶೇಖರ್ ಬೊಕ್ಕ ಜೋಗ್ಲು ಕೊಣಾಜೆ, ಶ್ರೀಮತಿ ಗೀತಾ ಪ್ರಕಾಶ್ ಬೊಕ್ಕ ಇಲ್ಲದಕ್ಲು ಕೆಎಸ್ಆರ್ಪಿ, ಶ್ರೀಮತಿ ಸುಮಿತ್ರಾ ಬಾಲಕೃಷ್ಣ ಉಳ್ಳಾಲಬೈಲ್, ಶ್ರೀಮತಿ ನಿರಂಜಿನಿ ಯಶೋಧರ್ ಗೌಡ ಕೆಎಸ್ಆರ್ಪಿ, ಶ್ರೀಮತಿ ಮಾಲತಿ ಶ್ರೀನಿವಾಸ್ ಆಚಾರ್ಯ ಕೆಎಸ್ಆರ್ಪಿ, ಶ್ರೀಮತಿ ಸುರಕ್ಷಿತಾ ಮನೋಜ್ ಸಾಲಿಯನ್ ವೇಬಿ ದಿತ್ಯಾ ಮುಂಬೈ, ಶ್ರೀಮತಿ ಅನುಷಾ ಕಾರ್ತಿಕ್ ಸಿಸಿಪಿ ಮಂಗಳೂರು, ಮಿಥುನ್ ಭವಿಷ್ ಎಂಆರ್ಪಿಎಲ್, ಶ್ರೀಮತಿ ರೇವತಿ ಗಟ್ಟಿ ಬೊಕ್ಕಚೋಕ್ಲು ಪಟ್ಟೋರಿ, ಶ್ರೀಮತಿ ರಜನಿ ಎಚ್ಆರ್ ರಘು ಕೆಎಸ್ಆರ್ಪಿ, ಶ್ರೀಮತಿ ಪೂನಂ ಅನಿಲ್ ಕುಮಾರ್ ಕೆಎಸ್ಆರ್ಪಿ, ಶ್ರೀ ಸಿದ್ದು ಲಕ್ಷ್ಮಣ್ ಕೆಎಸ್ಆರ್ಪಿ, ಧನ್ಯ ಡಾಟರ್ ಆಫ್ ಧರ್ಮಾವತಿ ಗಂಗಾಧರ್ ಕೆಎಸ್ಆರ್ಪಿ ತುಡರ್ ಬೆಳಗಾದ ಚಾಲನೆ ಕುರಿಯರು.
ಶ್ರೀಮತಿ ಉಮಾಶಂಕರಿ ವಸಂತ್ ಕುಮಾರ್ ಕೆಎಸ್ಆರ್ಪಿ ಪಟ್ಟೋರಿ ಅನ್ನದಾನ ಸೇವೆ ನಡಪಾದ ಕೊರಿಯರು ಕುಡ್ಲ ವಾಣಿಯ ಗಾಣಿಗ ಮಹಿಳಾ ಭಜನಾ ಸಂಘದಗಳು ಭಜನಾ ಸಂಕೀರ್ತನೆಯನ್ನು ನಡಪಾದ ಕೊರಿಯರು ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟದ ಪುಗರ್ತದ ಸಾಮಾಜಿಕ ಸೇವಾ ಸಂಸ್ಥೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೂಡುದೀಪ ಪಂಥ ಸಮಿತಿದ ನಿರೆಲ್ಡ್ 14ನೇ ವರ್ಷದ ಗೂಡುದೀಪ ಸಂಗಮ ದೀಪಾವಳಿ ಸಂಗ್ರಮ ಕಾರ್ಯಕ್ರಮ ತೊಕ್ಕೋಟು ಒಳಪೇಟದ ಅಂಬೇಡ್ಕರ್ ಮೈದಾನಡು ಶನಿವಾರ ಬೈಯಡು ಬಾರಿ ಪೊರ್ಲೊಡೆ ನಡೆತಡು. ತೊಕ್ಕೋಟದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೂಡುದೀಪ ಸ್ಪರ್ಧಾ ಸಮಿತಿ ನಿರೆಲ್ಡ್ 14ನೇ ವರ್ಷದ ಗೂಡುದೀಪ ಸಂಗಮ 2024 ಪಂತನು ತೊಕ್ಕೋಟು ಒಳಪೇಟದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೈದಾನಡು ಶನಿವಾರ ನಡೆಪಾಯಿರು. ತಯಾರು ಮಾಡಿದಂತಹ ಪ್ರತಿನಿಧಿಗಳು ನಮ್ಮ ಜೊತೆಗಿದ್ದಾರೆ, ಅವರಲ್ಲಿ ಕೇಳೋಣ. ನಮಸ್ಕಾರ. ನಿಮ್ಮ ಹೆಸರು ಶ್ರೀನಿವಾಸ. ಎಲ್ಲಿಂದ ಬಂದಿದ್ದೀರಿ? ಮೂಡ್ಶೆಡ್ಡೆಯಿಂದ. ಈ ಒಂದು ಪ್ರತಿಕೃತಿ ಇದು ಯಾವ ದೇವಸ್ಥಾನದ? ಅದು ನಮ್ಮ ಊರಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನ ಅಂತ ಹೇಳಿ ಉಂಟು, ಹಳೆಯದು. ಹಾಗಾಗಿ ಅದು ಎಷ್ಟು ವರ್ಷದಿಂದ ಜೀರ್ಣೋದ್ಧಾರ ಆಗಬೇಕಂತೇಳಿ ಊರಿನವರೆಲ್ಲ ಅದರ ಒಂದು ಆಸಕ್ತಿಯಿಂದ ಇದ್ದಾರೆ. ಆದರೆ ಅದು ಆಗಲಿಲ್ಲ. ನಮ್ಮೊಂದು ಕಲ್ಪನೆ ಅಂತ ಹೇಳಿದರೆ ಇನ್ನು ಆಗುವಂಥ ದೇವಸ್ಥಾನ ಈ ರೀತಿಯಲ್ಲಿ ಒಂದು ಆಗಲಿ ಅಂತ ಹೇಳಿ ಆ ಕಲ್ಪನೆಯಲ್ಲಿ ಇದು ಮಾಡಿದ್ದು ನಾವು. ಇದು ಯಾವುದರ ಬಗ್ಗೆ ಮಾಹಿತಿ ಕೊಡುವಂತಹ ಒಂದು ರೈತರ ಒಂದು ಕೃಷಿಯ ಬಗ್ಗೆ, ರೈತರ ಬಗ್ಗೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಕೃಷಿಗೆ ಯಾವ ವಸ್ತುಗಳನ್ನು ಬಳಸುತ್ತಿದ್ದಾರೆ ಅನ್ನೋ ಬಗ್ಗೆ ಒಂದು ಮಾಹಿತಿ ಕೊಡುವ ಅಂತ. ಕೃಷಿಕರು ಯಾವ ರೀತಿಯಾದಂತಹ ವಸ್ತುಗಳನ್ನು ಬಳಸ್ತಾ ಇದ್ರು ಹಿಂದಿನ ಕಾಲದಲ್ಲಿ ಕೂಡ ಬಳಸುವಂಥದ್ದು. ಕೃಷಿಕರು ಯಾವೆಲ್ಲ ಪರಿಕರಗಳನ್ನು ಬಳಸ್ತಾ ಇದ್ದಾರೆ ಅದನ್ನು ಗೂಡುದೀಪದ ಮೂಲಕ ತೋರಿಸಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಗೂಡುದೀಪವನ್ನು ಮಾಡಿದ್ದೀರಿ. ಲೇಸ್ನ ಉದಿಪನ ಮಲ್ತಿನ ಬಿಜೆಪಿ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ದೀಪಾವಳಿ ಪರ್ಬನ ಕಾಲಿ ಪಟಾಕಿ ಪಿಡತದ ಸೀಮಿತ ಮಲ್ಪಂತೆ ಗೂಡುದೀಪಾಲೆನು ತಯಾರು ಮಲ್ತದ ಸಂಭ್ರಮಿಸಾವಲಿ ಪನ್ಪಿನೆನು ತೋಜಾವನದ ಒಟ್ಟಿಗೆ ಪ್ರತಿಭೆಯನ್ನು ಗುರುತಿಸಾವನ ಬೇಲೆ ಪ್ರತಿಷ್ಠಾನ ಮಲ್ತದನ್ನು ಪಂಡದ ಮೆಚ್ಚುಗೆನ್ ಸೂಚಿಸಾಯಿರು. ಇನ್ನ ಪಿರಾವಡ ಬರ್ತಿನ ಕೆಲಸಲಿನ ಲಕ್ಷ್ಮೀ ಮಲ್ಪೇರು ಪನೊಂದು ಸುಧಾಮೂರ್ತಿ ಪನೊಂದಿತ್ತೇರು. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಲ ಇನಿ ಪುದರ್ಗೋಸ್ಕರ ಕೆಲಸ ಮಲ್ಪಂದೆ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ, ಪ್ರತಿ ಒಂಜಿ ಯುವಕನ ಅಭಿವೃದ್ಧಿಗೆ, ಸಮಾಜದ ಸರ್ವ ರೀತಿದ ಬೆಳವಣಿಗೆಗೆ ಎಡ್ಡೆ ಕೆಲಸ ಮಲ್ಪೋಡು ಪಂಪನ ಕಾರಣಕ್ಕೋಸ್ಕರ ನಿರಂತರವಾದ ಸಮಾಜದ ಒಟ್ಟಿಗೆ ಪೋಯಿನಿದ್ದಾದ್ರ ಇನಿ ಸಮಾಜ ಭಗತ್ ಸಿಂಗ್ ದ ಪಿರಾವಡ ಬೈದನ ಪನಿಯರೆ ನಾನು ಅತ್ಯಂತ ಸಂತೋಷ ಪಡೆಪೆ. ಅಂಚಿತ್ತಿನ ಒಂಜಿ ಕೆಲಸಲಿನ ಭಗತ್ ಸಿಂಗ್ ಮಲ್ತೊಂದುಂಡು. ಆ ಕಾರಣಕ್ಕೋಸ್ಕರ ಕಿಶೋರಣ್ಣ ಈರೊಂಜಿ ನೂತನವಾಯಿನಂಚಿನ ವಿಧಾನ ಪರಿಷತ್ ಸದಸ್ಯರಾದ ದುಂಬು ಯುವ ಮೋರ್ಚಾದ ಅಧ್ಯಕ್ಷರಾದ ಈ ಬಾಗಡೆ ಬೇತೆ ಬೇತೆ ಕಾರ್ಯಕ್ರಮಕ್ಕೆ ಬಂದಾಗ ಈ ಬಾಗಡೆ ಮಸ್ತ್ ಜನ ಯುವಕರನ್ನ ಮಧ್ಯಡಿದ್ದಿದೆ. ಅಗ್ಲ ಕಷ್ಟ ಕಾರ್ಪಣ್ಯಗೆ ಸ್ಪಂದನೆ ಮಲ್ತನಂಚಿನ ಒಂದು ವ್ಯಕ್ತಿತ್ವದ ಕಿಶೋರನ್ನೇ ಇನಿ ವಿಧಾನ ಪರಿಷತ್ ಸದಸ್ಯ ಅವಡಂದ ಈ ಭಾರತೀಯ ಜನತಾ ಪಾರ್ಟಿದ ಉಲ್ಲೇಖ ಮಲ್ತಂದಿ ಎಲ್ಲ ತತ್ವ ಎನ್ನಿಚ್ಚಿ ಸಾಮಾನ್ಯ ಕಾರ್ಯಕರ್ತೆ ಜಿಲ್ಲೆದ ಅಧ್ಯಕ್ಷ ಯಾರೇ ಸಾಧ್ಯ ಇತ್ತು ನಾವು ಎನ್ನಂಚಿನ ಬಿಜೆಪಿ ಜಿಲ್ಲಾಧ್ಯಕ್ಷ ಯಾರೇ ಸಾಧ್ಯ ಉಂಟು. ಒಂದು ಸಾಮಾನ್ಯ ಕಾರ್ಯಕರ್ತೆ ವಿಧಾನ ಪರಿಷತ್ ಸದಸ್ಯ ಯಾರ ಸಾಧ್ಯ ಇತ್ತು ಅವು ಕಿಶೋರನ್ನೇ ಭಾರತೀಯ ಜನತಾ ಪಾರ್ಟಿಡೆ ವಿಧಾನ ಪರಿಷತ್ ಅವಲ ಕೋಟ ಶ್ರೀನಿವಾಸ್ ಪೂಜಾರ್ ಲಂಚಿನ ಒಂಜಿ ಸ್ಥಾನ ತುಂಬುನಂಚಿನ ಒಂಜಿ ಗೌರವದ ಸ್ಥಾನ ತುಂಬುನಂಚಿನ ಯೋಗ್ಯತೆನೆ ಈ ಜಿಲ್ಲೆದ ಜನಗಳು ಕೊರ್ಪುನ ಮುಖಾಂತರ ಕಿಶೋರನ್ನ ಇವರಿಗೆ ಬಾರಿ ಮಲ್ಲ ಗೌರವ ಕೊರ್ಪುನಂಚಿನ ಕೆಲಸ ಈ ಜಿಲ್ಲೆದ ಜನಗಳು ಮಲ್ತಿದ್ದಾರೆ. ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್ ಪುತ್ತೂರು ಪಾತಿರೊಂದು ಭಗತ್ ಸಿಂಗ್ ಪುದರೆ ರೋಮಾಂಚನ ಮಲ್ಪನವು
ಆರು ಪುಟ್ಟು ನೆರೆದು ದೇಶಗ ಸ್ವಾತಂತ್ರ್ಯ ಬೇಗ ತಿಕ್ಕಂಡು ಎಲ್ಯ ಪ್ರಾಯಡೆ ದೇಶಗಾದ ಜೀವ ಬಲಿದಾನ ಮಲ್ತಿನ ಅರೆನ ಆದರ್ಶ ಅನುಷ್ಠಾನ ಮಲ್ತೊಂದು ಬೈದಿನ ಪ್ರತಿಷ್ಠಾನದ ಕಾರ್ಯ ಶ್ಲಾಘನೀಯ ಪಂಡ ತೆರಿಪಾಯರು. ಇವತ್ತು ದೀಪಾವಳಿ, ಸಣ್ಣ ಪುಟ್ಟ ಬಾಲಕ ಅವರ ಕಥೆಯನ್ನು ಹೇಳಲೇಬೇಕು. ಎರಡೇ ಕಥೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. 12-13 ವರ್ಷದ ಬಾಲಕ ಜಲಿಯನ್ವಾಲಾ ಬಾಗ್ ದುರಂತ ಆಗಬೇಕಾದ್ರೆ ಅವರು ಸ್ಕೂಲಿಂದ ಶಾಲೆಯಿಂದ ವಾಪಸ್ ಬರ್ತಿದ್ರು. ಕೈಯಲ್ಲಿ ಹೆಗಲಲ್ಲಿ ಶಾಲೆಯ ಚೀಲ ಎತ್ತಿ ಬಿಸಾಡಿದರು. ತನ್ನವರೆಲ್ಲರನ್ನ ಕಳ್ಕೊಂಡಿದ್ರು. ಮಣ್ಣು ರಕ್ತ ಸಿಕ್ತವಾಗಿತ್ತು. ಎಷ್ಟೋ ಜನ ಪ್ರಾಣವನ್ನು ಕಳ್ಕೊಂಡಿದ್ರು. ಅವತ್ತು ಅವರು ಪ್ರತಿಜ್ಞೆ ಮಾಡ್ತಾರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ತೇನೆ ಅನ್ನೋ ಪ್ರತಿಜ್ಞೆ ಮಾಡ್ತಾರೆ. ಆ ನಂತರ ತಿರುಗಿ ನೋಡಲೇ ಇಲ್ಲ. ಸ್ವಾತಂತ್ರ್ಯ ಸಿಗೋದಕ್ಕೋಸ್ಕರ ಆ ಪುಟ್ಟ ಬಾಲಕ ಯಾವ ರೀತಿಯ ಹೋರಾಟವನ್ನು ಮಾಡಿ ನಿಮಗೆಲ್ಲರೂ ಗೊತ್ತುಂಟು. ರಂಗದೆ ಬಸಂತಿ ಚೋಲ ಮಾಹಿ ರಂಗದೆ ಅನ್ನುವಂಥ ಯಾವ ರೀತಿ ಗಲ್ಲು ಶಿಕ್ಷೆ ಅವರಿಗೆ ಆದರೂ ಕೂಡ ಅದನ್ನು ಅವರ ಪದ್ಯವನ್ನು ಕೇಳುವಾಗ ನಮ್ಮ ರಕ್ತ ಬಿಸಿ ಆಗುತ್ತೆ. ಯಾವ ರೀತಿ ಆಗುತ್ತೆ ಅಂದರೆ, ತಾಯಿ ಭಾರತಿ ನನ್ನ ಎಲ್ಲ ಬಟ್ಟೆಯನ್ನು ರಕ್ತ ಸಿಕ್ತ ಮಾಡು, ವಿರೋಧಿಗಳ ಇದರಿಂದ ರಕ್ತ ಸಿಕ್ತ ಮಾಡು ಅನ್ನುವಂಥ ಪದ್ಯವನ್ನು ಹಾಡ್ತಾ ಭಗತ್ ಸಿಂಗ್, ರಾಜಗುರು, ಸುಖದೇವ್ 3 ಜನ ಕೂಡ ಗಲ್ಲು ಶಿಕ್ಷೆಯನ್ನು ಅನುಭವಿಸ್ತಾರೆ. ಯೋಚನೆ ಮಾಡಿ, ಗಲ್ಲು ಶಿಕ್ಷೆ ಹೋಗಬೇಕಾದ್ರೆ ಅಲ್ಲಿ 5 ಜನ ಅಧಿಕಾರಿಗಳಿದ್ದರಂತೆ. 5 ಜನ ಅಧಿಕಾರಿ, ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಮತ್ತು ಇನ್ನೊಬ್ರು. ಕಾರ್ಯಕ್ರಮದ ದಕ್ಷಿಣ ಕನ್ನಡ ಜಿಲ್ಲಾ ಸ್ವಚ್ಛತಾ ರಾಯಭಾರಿ ಎನ್ ಶೀನಶೆಟ್ರಿಗೆ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿಯನ್ನು ಕೊರ್ದು ಗೌರವಿಸಾಯಿರು. ತೊಡಗಿಸಿಕೊಂಡದ್ದು ಭಗತ್ ಸಿಂಗ್ ಸಾಧಕ ಪ್ರಶಸ್ತಿಯನ್ನು ಕೊರ್ಪರಂಚಿನ ನಮ್ಮ ಈ ಒಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಸಂಸ್ಥೆ ಈ ವರ್ಷ ಕೊರ್ಪರಂಚಿನ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ 2024 ಶ್ರೀ ಎನ್ ಶೀನಾ ಶೆಟ್ಟಿ ಮೇರೆಗೂ ಕೊರ್ಪರಂಚಿನ ಮಾನದಿಗೆ ಪ್ರೀತಿಪೂರ್ವಕವಾದ ಸ್ವೀಕಾರ ಮಾಡಿಕೊಡಪಟ್ಟದಕ್ಕೆ ಏನಂದ್ರೆ ಶ್ರೀ ಶೀನಾ ಶೆಟ್ಟಿ ಮೇರೆಗೂ ವರ ಜೋರಾಯಿನ ಕೈ ತಾಟಿದ ಹೊರಟು ಕೊರ್ಪರಂಚಿನ ಮಾನದಿಗೆ ಗಿರಿಗಳು ಮಾತಿರಲ್ಲ. ಕೊರ್ಪರಂಚಿನ ಮಾನದಿಗೆ ನಾಟಿದ ಮುಖಾಂತರ ಸುಲ್ಮೆಲೆಡ ಸಂದಾಯಿತ ಮಲ್ಪದ ನನ್ನಾತ ಇವೆ ಮಲ್ಪರಂಚಿನ ಸಾಧನೆಗೆ ನನ್ನಾತ ಇವಜಿ ದೈವದೇವರನ್ನ ಮಾತಾ ಸಹಾಯ ಇರಿಗೆ ಉಪ್ಪಡ ಪಟ್ಟದಕ್ಕೆ ಏನೊಂದು ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಸಂಘ ಸಂಸ್ಥೆಯ ಅಧ್ಯಕ್ಷರನ್ನು ಅಭಿನಂದಿಸಾಯಿರು. ಅದೇ ರೀತಿ ದುಂಬು ಪ್ರಭೋದಯ ಯುವಕ ಮಂಡಲದ ಕೊರ್ಪನಂಚಿನ ಗೌರವ ಮಾನಾದಿಗೆ ಇವಜ್ಜೆ ಕಾರ್ಯಕ್ಷೇತ್ರಡು ಕೊರ್ಪನಂಚಿನ ಶಾಲು ಸ್ಮರಣೆಗೆ ಅದೇ ರೀತಿ ಫಲಪುಷ್ಪದ ಗೌರವ ಮಾನಾದಿಗೆ ಮೂಜಿ ಸಂಘ ಸಂಸ್ಥೆಗಳ ಈ ವರ್ಷದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುಗರ್ತಿನ ಪಡೆಯನಂಚಿನ ಮೂಜಿ ಸಂಸ್ಥೆಗೆ ಕೊರ್ಪನಂಚಿನ ಗೌರವ ಮಾನಾದಿಗೆ ಪ್ರಶಸ್ತಿನ ಸ್ವೀಕಾರ ಮಲ್ತೊಂದು ಪಾತೆರ್ನ ಶೀನಾ ಎನ್ ಶೆಟ್ಟಿ ಮಾತಾ ಕಾರ್ಯಲೆಡ್ಲ ಗೆಂದಿನ ನಮ ಕಜವು ನಿರ್ವಹಣೆಡು ಸೋತುದ ಬಾಟಲ್ ನೀರ್ಡು ಮೈಕ್ರೋ ಪ್ಲಾಸ್ಟಿಕ್ ಈತದು ನಿರಂತರ ಬಳಕೆ ಸೀಕಗು ಮೂಲ ಸಭೆ ಸಮಾರಂಭಲೆಡು ಪ್ಲಾಸ್ಟಿಕ್ ಪೇಪರ್ ಲೋಟನ್ ಬುರ್ದು ಸ್ಟೀಲ್ ಲೋಟ ಬಳಕೆ ಅಭಿಯಾನ ಪ್ರತಿಷ್ಠಾನದ ಶುರುವಾವಡು ಪಂಡದು ಆಶಯನ್ ವ್ಯಕ್ತಪಡಿಸಾಯಿರು. ರಾಜ್ಯ ಕೆಟ್ಟ ಸ್ಥಿತಿಯಲ್ಲಿ ಉಂಟು. ಎಲ್ಲದರಲ್ಲಿ ಮುಂದೆ ಇದ್ದೇವೆ. ಉಳ್ಳಾಲ ತಾಲೂಕಾಗಲಿ ದೇಶ ಎಲ್ಲದರಲ್ಲಿ ಮುಂದೆ ಇದ್ದೇವೆ. ಆದರೆ ಕಸದಲ್ಲಿ ಮಾತ್ರ ಬಹಳ ಹಿಂದೆ ಇದ್ದೇವೆ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪತ್ತಿಯಾಗುವ ದೇಶ ಅಂತ ಹೇಳಿ ವಿಶ್ವಸಂಸ್ಥೆ ಹೇಳಿದೆ. ಭಾರತ ದೇಶ ಇದರ ಬಗ್ಗೆ ಒಂದು ಡೆಕ್ಕನ್ ಹೆರಾಲ್ಡಲ್ಲಿ ಕತೆ ಬಂತು. ಆ ಕಥೆಯನ್ನು ಇಟ್ಟು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇವೆ. ದೇಶ ಬಯಲು ಶೌಚ ಮುಕ್ತ ಆಯಿತು. ಶೌಚಾಲಯದಲ್ಲಿ ಎಲ್ಲ ಮನೆಗೆ ಶೌಚಾಲಯ ಉಂಟು. ಬಯಲು ಶೌಚ ಹೋಯಿತು, ಬಯಲು ಕಸಾಲಯ ಬಂತು. ಈ ಬಯಲು ಕಸಾಲಯವನ್ನು ಅಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ಕ್ಯಾನ್ಸರ್ ರೋಗಿಗಳು ಹೆಚ್ಚಾಗುವುದು. ಕಸದಿಂದಾಗಿ 28 ಕಾಯಿಲೆ ಬರುವಂತಹ ಸಂಭವವಿದೆ. ಬುರ್ದುಗೋಡಿದ ಗುಳಿಗ ಕೊರಗಜ್ಜ ಉದ್ಭವಶೀಲತಾ ಆದಿಸ್ಥಳದ ಅಧ್ಯಕ್ಷರು ವಿಶ್ವನಾಥ್ ನಾಯಕ ಕಲ್ಲಾಪು ಗುರ್ಕಾರನ್ನು ವಹಿಸುತ್ತಿದ್ದಾರೆ. ಉಳ್ಳಾಲ ಶ್ರೀ ಚೀರುಮ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಸರರು ಸುರೇಶ್ ಭಟ್ನಗರ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಕೈಗಾರಿಕಾ ಪ್ರಕೋಷ್ಠ ಸಂಚಾಲಕರು ಸತೀಶ್ ಕರ್ಕೇರ, ಮಂಡಲ ಅಧ್ಯಕ್ಷರು ಜಗದೀಶ್ ಅಳ್ವಕುವೆತ್ತಬೈಲ್, ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ದಿವ್ಯಾ ಸತೀಶ್ ಶೆಟ್ಟಿ, ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಅಧ್ಯಕ್ಷರು ಕೆಟಿ ಸುವರ್ಣ, ಪ್ರಾಣಾಸ್ತ್ರ ಟ್ರಸ್ಟ್ ಅಧ್ಯಕ್ಷರು ಲಾಂಚು ಲಾಲ್, ಬಿಜೆಪಿ ಯುವಮೋರ್ಚಾ ಜಿಲ್ಲಾಧ್ಯಕ್ಷರು ನಂದನ್ ಮಲ್ಯ, ಉಪಾಧ್ಯಕ್ಷರು ನಿಶಾಂತ್ ಪೂಜಾರಿ, ಉದ್ಯಮಿಗಳು ಪ್ರಸಾದ್ ಮಡ್ಯಾರ್, ಸುಚಿವೃತ ಶೆಟ್ಟಿ, ಭರತ್ರಾಜ್ ಕೋಟ್ಯಾನ್, ಕೊಲ್ಯ, ಗುಳಿಗ ಕೊರಗಜ್ಜ ಸೇವಾ ಸಮಿತಿ ಅಧ್ಯಕ್ಷರು ಸಂದೀಪ್ ಬಂಗೇರ ಬೊಕ್ಕ ಕೃಷಿಕರು ಮಾಧವ ಪಕಳ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಅವರದು ಬೊಕ್ಕ ಗೂಡುದೀಪ ಪ್ರದರ್ಶನದ ಸ್ಪರ್ಧೆದ ವಿಜೇತರಿಗೆ ಇನಾಮ್ ಪಟ್ಟಿಯರು. ಸ್ಪರ್ಧಾ ತೀರ್ಪುಗಾರರಾದ ಪತ್ರಕರ್ತರು ಸತೀಶ್ ಕುಮಾರ್ ಪುಂಡಿಕಾಯಿ, ಲಿಟ್ಲ್ ಬರ್ಡ್ ಗ್ರಾಫಿಕ್ಸ್ ದ ವಿಶ್ವನಾಥ್ ತೊಕ್ಕೋಟು,
ಸಹ್ಯಾದ್ರಿ ಕಾಲೇಜ್ದ ಚಿತ್ರಕಲಾ ಉಪನ್ಯಾಸಕರು ನವೀನ್ ಪಿಲಾರ್ ಪಾಲ್ಪಡೆದಿದ್ದರು. ಪ್ರತಿಷ್ಠಾನದ ಅಧ್ಯಕ್ಷರು ಜೀವನ್ ಕುಮಾರ್ ತೊಕೋಟು ಸಭೆ ನೆತ್ಕೊಂಡರು. ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್ ಪ್ರಶಸ್ತಿ ಪತ್ರನು ವಾಚಿಸಾಯಿರು. ಪ್ರವೀಣ್ ಬಸ್ತಿ ಸಭೆ ಸ್ಥಾರಿಕೆ ಮಲ್ತೇರು. ದೀಕ್ಷಿತ್ ನಿಸರ್ಗ ಸೊಲ್ಮೆ ಸಂದಾಯರು. ಮೋಕೆದ ವೀಕ್ಷಕ ಬಂಧುಲೆ ಇಡೆಗು ಹೊಸಕೊರಲ್ದ ಇನ್ನಿತ ಸುದ್ದಿಗೊಂಚಿಲು ಮುಗಿತಂದುಲ್ಲ ನಿರಂತರ ಸುದ್ದಿ ವಿಶೇಷತೆಗೆ ಏಪಲತ್ತು ಒಂದು ಪ್ಲೇ ಹೊಸಕೊರಲ್ 24x7.